Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुक्तपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्री राधा कृष्ण पादान् सहगण ललिता श्री विशाखान्वितांश। हे कृष्णा करुणा सिंधु दीनबंधु जगत्पते गोपीश गोपिका कांत राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुश्च कृपा सिन्धुभ्यैव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादी पाश्चात्य देशतारिणि। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे हरे, हरे राम ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ ನೀಲಾಮೃತ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ ಮಾತಾಜಿ. ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರವೀಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಇವತ್ ನಾನು ಅವೈಲಬಲ್, ಇವತ್ತಿದ್ದೀನಿ ಪ್ರವೀಣ ಮಾತಾಜಿ. ಓಕೆ ಮಾತಾಜಿ, ಓಕೆ. ನಾನು ಮೊದ್ಲು ಉಷಾ ಭಟ್ ಮಾತಾಜಿ ಅವರಿಗೆ ಓದ್ಲಿಕ್ಕೆ ಹೇಳ್ತೀನಿ. ಆಯ್ತಾಯ್ತು, ಅಲ್ಲಲ್ಲ ಕರ್ಸಿ, ಅಲ್ಲಲ್ಲ ನೀವು ಹೆಂಗ್ ಮಾಡ್ತೀರ ಮಾಡಿ, ನಾನು ಇನ್ಫಾರ್ಮ್ ಆಗಿದೆ. ಇದು ನಿನ್ನೆ ಮೊನ್ನೆ ಇರ್ಲಿಲ್ಲ, ಅದಕ್ಕೆ ಹೇಳಿದೆ. ಎಸ್, ಉಷಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕೆಳಗಿನ ಮುಖ್ಯ ಕೊಠಡಿಯ ಹಾಸಿಗೆಯಲ್ಲಿ ಶ್ರೀಲ ಪ್ರಭುಪಾದರು ಕುಳಿತಿದ್ದರು. ಜಿಬಿಸಿಯ ಒಂದು ಆಯ್ದ ಸಮಿತಿಯವರು ಅಲ್ಲಿಗೆ ಬಂದರು. ಸತ್ಸ್ವರೂಪ ದಾಸ್ ಗೋಸ್ವಾಮಿ ಅವರೆಲ್ಲರ ವಕ್ತಾರ. ಆದರೆ ಅವರಿಗೆ ನಾಚಿಕೆ, ಮುಜುಗರ. ನೇರವಾಗಿ ಗುರು ಮಹಾರಾಜರೆದುರಿಗೆ ನಿಂತು ನೀವು ತೀರಿಕೊಂಡ ನಂತರ ಏನು ಮಾಡಬೇಕು ಎಂದು ಕೇಳುವುದು ಉದ್ದಟತನವಲ್ಲವೇ? ಆದರೆ ಅದು ಅಗತ್ಯವಾಗಿತ್ತು. ಈ ಬಗೆ ವ್ಯವಹಾರವನ್ನು ನಿಶ್ಚಯಗೊಳಿಸಲೆಂದೇ ಜಿಬಿಸಿಯವರು ವೃಂದಾವನಕ್ಕೆ ಬರಲಿ ಎಂದು ಶ್ರೀಲ ಪ್ರಭುಪಾದರು ಕೇಳಿಕೊಂಡಿದ್ದರು. ಅಲ್ಲದೆ ಶ್ರೀಲ ಪ್ರಭುಪಾದರ ಎದುರಿಗೆ ಶಿಷ್ಯರೆಲ್ಲ ಪೆಚ್ಚಾಗಿ ನಿಲ್ಲುವುದು ಸಾಮಾನ್ಯ ದೃಶ್ಯವೇ ಆಗಿತ್ತು. ಆದರೆ ಶಿಷ್ಯರು ಚಳವಳಿಯನ್ನು ಮುನ್ನಡೆಸಿಕೊಂಡು ಹೋಗುವ ಸಮಸ್ಯೆಯು ಆ ನಿಮಿಷದ ಮುಜುಗರವನ್ನು ದಾಟುವಷ್ಟು ಗಂಭೀರವಾಗಿತ್ತು. ಆದರೆ ಶ್ರೀಲ ಪ್ರಭುಪಾದರೆ ಈಗ ಸ್ವಲ್ಪ ನಿಶ್ಶಕ್ತರಾಗಿರಬಹುದು. ಆದರೆ ಅವರು ಎಂದಿನಂತೆ ಭಯಂಕರರೇ. ತಮ್ಮ ಪ್ರಶ್ನೆಗಳು ಪ್ರಭುಪಾದರಿಗೆ ಹಿಡಿಸದೇ ಹೋಯಿತೆಂದರೆ ಪರಿಣಾಮ ದುರೂಹ್ಯವೇ. ಸತ್ಸ್ವರೂಪರೆಂದರು. ಶ್ರೀಲ ಪ್ರಭುಪಾದರೆ, ನಿಮ್ಮನ್ನು ಕೆಲವು ಪ್ರಶ್ನೆ ಕೇಳಬೇಕೆಂದು ಜಿಬಿಸಿ ಸದಸ್ಯರು ನನ್ನನ್ನು ಕೋರಿದ್ದಾರೆ. ನೀವು ಮೊದಲೇ ತಿಳಿಸಿದಂತೆ ಇವರೆಲ್ಲ ಮೂಲ ಜಿಬಿಸಿ ಸದಸ್ಯರು. ಮೊದಲ ಪ್ರಶ್ನೆ ಜಿಬಿಸಿ ಸದಸ್ಯರದೇ. ಈ ಸದಸ್ಯರು ಎಷ್ಟು ಕಾಲ ಅಧಿಕಾರದಲ್ಲಿರಬೇಕು? ಶ್ರೀಲ ಪ್ರಭುಪಾದರು ಮೆಲ್ಲಗೆ ಆದರೆ ದೃಢವಾಗಿ ಮಾತನಾಡಿದರು. ಅವರು ಉಳಿಯುವುದು ಒಳ್ಳೆಯದು, ಬದಲಾಯಿಸಬಾರದೆಂಬ ಭಾವನೆಯಿಂದಲೇ ಇವರನ್ನು ಆಯ್ಕೆ ಮಾಡಲಾಗಿದೆ. ಆದರೆ ಇನ್ನೂ ಕೆಲವರು ಶಕ್ತ ಜನ ಸಿಕ್ಕರೆ ಅವರನ್ನು ಸೇರಿಸಿಕೊಳ್ಳಿ. ಈ ಅವಕಾಶವನ್ನು
ಬಳಸಿಕೊಂಡು ಶ್ರೀಲ ಪ್ರಭುಪಾದರು ಫಿಜಿ ದ್ವೀಪವನ್ನು ಪ್ರತಿನಿಧಿಸಲು ವಾಸುದೇವರನ್ನು ಜಿಬಿಸಿ ಸದಸ್ಯರಾಗಿ ಮಾಡಿಕೊಳ್ಳಬಹುದೆಂದು ಸೂಚಿಸಿದರು. ಅವರನ್ನು ಸೇರಿಸಿಕೊಳ್ಳಿ, ಆದರೆ ಜಿಬಿಸಿಯನ್ನು ಬದಲಾಯಿಸಬೇಡಿ ಎಂದು ಹೇಳಿದರು. ಒಬ್ಬ ಸದಸ್ಯ ತನ್ನ ಹುದ್ದೆಯನ್ನು ಬಿಟ್ಟರೆ ಏನು ಮಾಡಬೇಕು? ಸತ್ಸ್ವರೂಪರು ಕೇಳಿದಾಗ ಜಿಬಿಸಿ ಸದಸ್ಯರು ಇನ್ನೊಬ್ಬರನ್ನು ಆರಿಸಬೇಕೆಂದು ಪ್ರಭುಪಾದರು ಉತ್ತರಿಸಿದರು. ಸತ್ಸ್ವರೂಪರು ಮುಂದುವರೆದು ಹೇಳಿದರು, ನಮ್ಮ ಮುಂದಿನ ಪ್ರಶ್ನೆ ದೀಕ್ಷೆಗೆ ಸಂಬಂಧಿಸಿದೆ. ಅದರಲ್ಲೂ ನೀವು ನಮ್ಮೊಂದಿಗಿಲ್ಲದಾಗ ಮುಂದೆ ಮೊದಲ ದೀಕ್ಷೆ, ಎರಡನೆಯ ದೀಕ್ಷೆಗಳನ್ನು ಕೊಡುವ ಬಗೆಗೆ ತಿಳಿಯ ಬಯಸುತ್ತೇವೆ. ಹೌದು, ಪ್ರಭುಪಾದರೆಂದರು, ನಿಮ್ಮಲ್ಲಿ ಕೆಲವರನ್ನು ಶಿಫಾರಸು ಮಾಡುವೆ. ಇದು ಮುಗಿದ ಮೇಲೆ ನಾನು ನಿಮ್ಮಲ್ಲಿ ಕೆಲವರನ್ನು ಆಚಾರ್ಯರ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಲು ಶಿಫಾರಸು ಮಾಡುವೆ. ತಮಾಲ ಕೃಷ್ಣರು ಮಧ್ಯ ಹೇಳಿದರು, ಅದಕ್ಕೆ ಋತ್ವಿಕ್ ಆಚಾರ್ಯ ಎನ್ನುತ್ತಾರಲ್ಲವೇ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ನಾವ್ ಇಲ್ಲಿವರೆಗೂ ನೋಡಿದ್ವಿ, ಪ್ರಭುಪಾದರು ಅವರ ಒಂದು ಆರೋಗ್ಯದಲ್ಲಿ ಏರಿಳಿತ ಆದಾಗ ಋಷಿಕೇಶದಿಂದ ಅವರು ವೃಂದಾವನಕ್ಕೆ ಬರ್ತಾರೆ. ವೃಂದಾವನಕ್ಕೆ ಬಂದಾಗ ಅವ್ರಿಗೆ ಅನ್ಸುತ್ತೆ ಅವರು ತುಂಬಾ ಸಮಯ ಇರೋದಿಲ್ಲ ಅಂತ ಹೇಳಿ, ಅದಕ್ಕೆ ಎಲ್ಲ ಒಂದು ಸಿದ್ಧತೆ ಮಾಡ್ಕೋಬೇಕು ಅಂತ ಜಿಬಿಸಿ ಸದಸ್ಯರನ್ನ ಕರೆಸ್ಕೋತಾರೆ. ಜಿಬಿಸಿ ಸದಸ್ಯರು ಎಲ್ಲರೂ ಬರ್ತಾರೆ. ಅಲ್ಲಿ ಅವರು ಎಷ್ಟು ಪ್ರಗತಿಯಾಗಿದೆ ಅವರ ಒಂದು ನಿರ್ವಹಣೆ ಮಾಡೋ ಜಾಗಗಳಲ್ಲಿ ಅಂತ ಹೇಳಿ ಎಲ್ಲ ಪ್ರಭುಪಾದರಿಗೆ ಒಪ್ಪಿಸ್ತಾರೆ. ಮತ್ತೆ ಅಲ್ಲಿಂದ ತಂದಂತಹ ಒಂದು ವಿಶೇಷ ಉಡುಗೊರೆಗಳನ್ನ ಅವ್ರಿಗೆ ಕೊಡ್ತಾರೆ. ಮತ್ತೆ ಕೊನೆಗೆ ಎಲ್ಲರೂ ಬಂದಿದ್ದ ಉದ್ದೇಶ ಏನು ಅಂತಂದ್ರೆ, ಪ್ರಭುಪಾದರವ್ರನ್ನ ಕರೆಸಿದ್ದಾರೆ ಈಗ ಆ ಒಂದು ವಿಲ್ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಅದನ್ನ ಹೇಗೆ ಪ್ರಾರಂಭ ಮಾಡೋದು ಅಂತ ಎಲ್ಲರೂ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ. ಸತ್ಸ್ವರೂಪ ದಾಸರನ್ನ ಹೇಳ್ತಾ ಇದ್ದಾರೆ, ನಮ್ಮೆಲ್ಲರ ಪರವಾಗಿ ನೀವು ಮಾತಾಡ್ಬೇಕು ಅಂತ ಹೇಳಿ. ಅವ್ರಿಗೂ ಕೂಡ ಮುಜುಗರ ಆಗ್ತಾ ಇದೆ. ಅಂದ್ರೆ ನಾಳೆ ನೀವಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಮುಂದೆ ಅಂತ ಕೇಳೋದು ಕೂಡ, ನೇರವಾಗಿ ಕೇಳೋದು ಉದ್ದಟತನ ಅನಿಸ್ತಿದೆ. ಅದಕ್ಕೆ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ ಹೇಗೆ ಪ್ರಾರಂಭ ಮಾಡೋದು ಅಂತ. ಆದ್ರೆ ಅದ್ ರೀತಿ ಅಂದ್ರೆ ಅಸಂಬದ್ಧವಾಗಿ ಏನಾದ್ರೂ ಪ್ರಶ್ನೆಗಳು ಬಂದ್ರೆ ಪ್ರಭುಪಾದರು ಈಗ ಆರೋಗ್ಯದ ವಿಷಯದಿಂದ ಅವರು ದೈಹಿಕವಾಗಿ ದುರ್ಬಲರಾಗಿರ್ಬೋದು. ಆದ್ರೆ ಅವ್ರಿಗೆ ಏನಾದ್ರೂ ಅಂತಹ ಒಂದು ಏನಂತ ಹೇಳ್ತಾರೆ, ಉದ್ದಟತನವಾದ ಪ್ರಶ್ನೆಗಳು ಬಂತಂದ್ರೆ ಪ್ರಭುಪಾದರು ಈಗ್ಲೂ ಕೂಡ ಏನಂತ ದುರ್ವ್ಯೂಹವೇ ಅಂತ ಇದ್ದಾರೆ. ಅಂದ್ರೆ ಅವರ ಅದು ಪರಿಣಾಮ ನೆಟ್ಟಿಗಿರೋದಿಲ್ಲ, ಅಂದ್ರೆ ಅವ್ರು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾರೆ ಅಂತ. ಅದಕ್ಕೆ ಸತ್ಸ್ವರೂಪದಾಸರು ಅವರು ನಿಧಾನವಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅವ್ರು ಕೇಳ್ತಾ ಇದ್ದಾರೆ, ಮೊದಲನೇದಾಗಿ ಅವ್ರಿಗೆ ಕೇಳ್ತಾ ಇದ್ದಾರೆ, ಎಲ್ಲಾ ಜಿಬಿಸಿ ಸದಸ್ಯರು ಇಲ್ಲಿ ಬಂದಿದ್ದಾರೆ, ಅವರ ಪರವಾಗಿ ನನ್ನನ್ನ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದಾರೆ. ಆ ಪ್ರಶ್ನೆ ಏನು ಅಂತಂದ್ರೆ ಅವರ ಬಗ್ಗೆನೇ ಅವ್ರು ಕೇಳ್ಕೊತಾ ಇದ್ದಾರೆ. ಈಗ ಜಿಬಿಸಿ ಸದಸ್ಯರನ್ನ ನೀವು ನಿಯೋಜಿಸಿದ್ದೀರಿ, ಅವರ ಅಧಿಕಾರ ಎಷ್ಟು ಕಾಲ ಇರುತ್ತೆ ಅನ್ನೋದನ್ನ ಮೊದಲನೇದಾಗಿ ಅವರು ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಪ್ರಭುಪಾದರು ಮೆಲ್ಲ ಒಂದು ನುಡಿಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಒಳ್ಳೇದು ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಈ ಒಂದು ಜಿಬಿಸಿನ ಆಯ್ಕೆ ಮಾಡಿರುವಂತದ್ದು ಅದು ಶಾಶ್ವತವಾಗಿ ಇರ್ಬೇಕು ಅಂತಲೇ, ಅದನ್ನ ಬದಲಾಯಿಸಬೇಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ನೂ ಕೆಲವರು ಯಾರಾದ್ರೂ ಸರಿಯಾದ ಒಂದು ಹುದ್ದೆಗೆ ಸರಿಯಾದವರು ಇದ್ದಾರೆ ಅಂತಂದ್ರೆ ನೀವು ಅವರನ್ನು ಸೇರಿಸ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಫಿಜಿ ದ್ವೀಪ ಅದನ್ನ ಪ್ರತಿನಿಧಿಸ್ತಾ ಇದ್ದಾರೆ ವಾಸುದೇವ ಅನ್ನೋಂಥವ್ರು, ಅವರನ್ನು ಕೂಡ ಒಂದು ಜಿಬಿಸಿಯಲ್ಲಿ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಜಿಬಿಸಿಯನ್ನ ಯಾವ ಕಾಲಕ್ಕೂ ಯಾವುದೇ ಕಾರಣಕ್ಕೂ ಬದಲಾಯಿಸಬೇಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಯಾರೆಲ್ಲ ಅಲ್ಲಿ ಬಿಟ್ಟು ಹೋಗಿದ್ದಾರೆ, ಆ ಜಿಬಿಸಿ ನೀವೇನ್ ಮಾಡಿದ್ದೀರಾ ಅದರಿಂದ ಕೆಲವೊಂದು ಸದಸ್ಯರು ಹೋಗಿದ್ದಾರೆ, ಅದನ್ನ ಬಿಟ್ಟು ಹೋಗಿದ್ದಾರೆ ಅಂತವ್ರು ಆ ಒಂದು ಜಾಗಕ್ಕೆ ಏನ್ ಮಾಡೋದು ಅಂತ ಕೇಳಿದಕ್ಕೆ ಅದಕ್ಕೆ ಅವ್ರು ಹೇಳ್ತಾರೆ, ಬೇರೆ ಯಾರನ್ನಾದ್ರೂ ಆ ಒಂದು ಜಾಗಕ್ಕೆ ಆಯ್ಕೆ ಮಾಡ್ಕೊಳ್ಳಿ ಅಂತ. ಆಮೇಲೆ ಇನ್ನೊಂದು ಪ್ರಶ್ನೆ, ಪ್ರಮುಖವಾದ ಪ್ರಶ್ನೆ ಅವ್ರ ತಲೆಯಲ್ಲಿ ಓಡ್ತಾ ಇರುವಂತದ್ದು ದೀಕ್ಷೆ. ಪ್ರಭುಪಾದರು ನಾಳೆ ಇಲ್ಲ ಅಂತಂದ್ರೆ ಅವ್ರಿಗೆ ಮುಂದೆ ಬರುವಂತ ಶಿಷ್ಯರಿಗೆ ಎರಡನೇ ದೀಕ್ಷೆ, ಮೊದಲನೇ ದೀಕ್ಷೆ ಇದನ್ನೆಲ್ಲ ಕೊಡೋದು ಯಾರು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಪ್ರಭುಪಾದರು, ಹೌದು, ನಾನೇ ಕೆಲವರನ್ನ ಆಚಾರ್ಯ ಪ್ರತಿನಿಧಿಗಳಾಗಿ ನಾನು ಆಯ್ಕೆ ಮಾಡ್ತೀನಿ, ಅವರಿಗೆ ಒಂದು ಆ ಒಂದು ನಿರ್ವಹಣೆ ಮಾಡುವ ಒಂದು ಇದನ್ನ ಕೊಡ್ತಾ ಇದ್ದೀನಿ, ಜವಾಬ್ದಾರಿನ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತಮಾಲ ಕೃಷ್ಣರು ಹೇಳ್ತಾ ಇದ್ದಾರೆ, ಅದು ಋತ್ವಿಕ್ ಆಚಾರ್ಯ ಅಂತ ಅಂತಾರಲ್ಲ ಅದಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ. ಗೀತಾ ಮಾತಾಜಿ, ಗೀತಾ ಎಂ ಮಾತಾಜಿ. ಓದಿ ಮಾತಾಜಿ. ಮ್ಯೂಟ್ ಅಲ್ಲಿ ಇದ್ದೀರಿ ನೀವು. ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅವತ್ತೇನು ಸ್ಪೆಕ್ಸ್ ಹಾಕೋತಿದ್ದೆ ಮಾತಾಜಿ.
ಸ್ಪೆಕ್ಸ್ ಹಾಕೋತಿದ್ದೆ. ಹೌದು, ಋತ್ವಿಕ್ ಪ್ರಭುಪಾದರೆಂದರು ಅಲ್ವಾ? ಅಲ್ಲಿಂದನೇ ಮಾತಾಜಿ? ಹಾ ಹೌದು ಮಾತಾಜಿ. ಹಾ, ಹಾಗಾದರೆ ದೀಕ್ಷೆ ಕೊಡುವವನ ಸಂಬಂಧವೇನು? ಸತ್ಸ್ವರೂಪರು ಕೇಳಿದರು. ಅವರು ಗುರು ಪ್ರಭುಪಾದರೆಂದರು. ಆದರೆ ಅವರು ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದರೆ ಸತ್ಸ್ವರೂಪರು. ಹೌದು, ಅದು ಔಪಚಾರಿಕ, ಏಕೆಂದರೆ ನನ್ನ ಉಪಸ್ಥಿತಿಯಲ್ಲಿ ಯಾರೂ ಗುರುವಾಗುವಂತಿಲ್ಲ. ನನ್ನ ಪರವಾಗಿ ನನ್ನ ಆದೇಶದ ಮೇರೆಗೆ ಅಮರ ಆಜ್ಞೆಯ ಗುರು. ಅವರು ವಾಸ್ತವವಾಗಿ ಗುರುವೇ, ಆದರೆ ನನ್ನ ಆಜ್ಞೆಯ ಮೇರೆಗೆ. ಅಂದರೆ ದೀಕ್ಷೆ ಪಡೆದವರನ್ನು ನಿಮ್ಮ ಶಿಷ್ಯರು ಎಂದು ಪರಿಗಣಿಸಬಹುದು. ಋತ್ವಿಕ್ ಆಚಾರ್ಯರಿಂದ ದೀಕ್ಷೆ ಪಡೆದ ವ್ಯಕ್ತಿಗಳನ್ನು ಉಲ್ಲೇಖಿಸಿ ಸತ್ಸ್ವರೂಪರು ಕೇಳಿದರು. ಆಗ ಪ್ರಭುಪಾದರು, ಹೌದು, ಅವರು ಶಿಷ್ಯರು, ಪರಿಗಣನೆ ಏಕೆ, ಯಾರು ಎಂದರು. ಅದಕ್ಕೆ ತಮಾಲ ಕೃಷ್ಣರು, ಇಲ್ಲ, ಅವರು ಕೇಳುತ್ತಿರುವುದೇನೆಂದರೆ, ಈ ಋತ್ವಿಕ್ ಆಚಾರ್ಯರು ಯಾರಿಗೆ ದೀಕ್ಷೆ ನೀಡುವರೋ ಅವರು ಯಾರ ಶಿಷ್ಯರು? ಅವರು ಅವನ ಶಿಷ್ಯರು. ಶೀಲಾ ಪ್ರಭುಪಾದರು ಹೇಳಿದರು, ಯಾರು ದೀಕ್ಷೆ ನೀಡುತ್ತಿರುವರೋ ಅವನು ಮರಿ ಶಿಷ್ಯ. ನಾನು ಆದೇಶಿಸಿದಾಗ ನೀನು ಗುರು ಆಗು, ಅವನು ಕ್ರಮಬದ್ಧ ಗುರು ಆಗುವನು ಅಷ್ಟೇ. ಅವನು ನನ್ನ ಶಿಷ್ಯನ ಶಿಷ್ಯನಾಗುವನು ಅಷ್ಟೇ. ಮುಂದೆ ಸತ್ಸ್ವರೂಪ ಸ್ವಾಮಿಗಳು ಬಿಬಿಟಿ ಬಗೆಗೆ ಕೇಳಿದರು. ಈಗ ನೀವು ನೋಡದೆ ಮಂಜೂರಾತಿ ನೀಡದೆ ಯಾವ ಅನುವಾದಗಳೂ ಪ್ರಕಟವಾಗುತ್ತಿಲ್ಲ. ಆದರೆ ಮುಂದೆ ನೋಡಲಾಗದ ಕಾಲ ಬಂದಾಗ ಕೃತಿಗಳನ್ನು ಪ್ರಕಟಿಸುವ ವಿಷಯದಲ್ಲಿ ಒಂದು ಪದ್ಧತಿಯನ್ನು ರೂಪಿಸಲಾಗಿದೆಯೇ ಎಂಬುದೇ ಪ್ರಶ್ನೆ. ಅದನ್ನು ತುಂಬಾ ಪ್ರೌಢಿಮೆಯಿಂದ ಪರಿಶೀಲಿಸಬೇಕು. ಪ್ರಭುಪಾದರೆಂದರು. ಮುಂದೆಯೂ ಸಂಸ್ಕೃತದಿಂದ ಅನುವಾದ ಮಾಡಬೇಕೆಂಬ ತತ್ವವನ್ನು ಅವರು ಒಪ್ಪಿಕೊಂಡರು. ಆದರೆ ಒಂದು ಎಚ್ಚರಿಕೆಯ ಮಾತನ್ನೂ ಹೇಳಿದರು. ಆದರೆ ನನ್ನ ಶಿಷ್ಯರಲ್ಲಿ ಸೂಕ್ತ ಅನುವಾದ ಮಾಡಬಲ್ಲವರು ಹೆಚ್ಚಾಗಿಲ್ಲ. ಆದುದರಿಂದ ಶೀಲಪ್ರಭುಪಾದರೆ ಕೀರ್ತನಾನಂದ ಸ್ವಾಮಿಗಳು ಹೇಳಿದರು, ನೀವು ಈಗಲೇ ನಮ್ಮನ್ನು ಬಿಟ್ಟು ಹೋಗುವಂತಿಲ್ಲ. ನನಗೂ ಹೋಗಲು ಇಷ್ಟವಿಲ್ಲ ಪ್ರಭುಪಾದರೆಂದರು. ಆದರೆ ವಿಧಿ ಇಲ್ಲ, ಏನು ಮಾಡಲಿ? ನಿಮಗೆ ಇಷ್ಟವಿಲ್ಲದಿದ್ದಲ್ಲಿ ಕೃಷ್ಣನಿಗೂ ಇಷ್ಟ ಇರುವುದಿಲ್ಲ ಎಂದು ಕೀರ್ತನಾನಂದರು ಹೇಳಿದರು. ಸಾಕ ಮಾತಾಜಿ? ಹಾ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಅವರು ದೀಕ್ಷೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೀಕ್ಷೆ ನೀವಿಲ್ಲ ಅಂದ್ರೆ ನಂತರ ಯಾರು ಕೊಡೋದು ಅಂತ. ಅದಕ್ಕೆ ಮಧ್ಯದಲ್ಲಿ ತಮಾಲ ಕೃಷ್ಣರು ಹೇಳ್ತಾ ಇದ್ದಾರೆ, ಋತ್ವಿಕ್ ಆಚಾರ್ಯ ಅಂತ ಕರೀತಾರಲ್ವಾ, ನಿಮ್ಮ ಒಂದು ಪರವಾಗಿ ಯಾರಾದ್ರೂ ಮಾಡಿದ್ರಂದ್ರೆ ಅವ್ರನ್ನ ಋತ್ವಿಕ್ ಆಚಾರ್ಯ ಅಂತ ಕರೀತಾರಲ್ವಾ ಅಂತ ಇದ್ದಾರೆ. ಅದಕ್ಕೆ ಪ್ರಭುಪಾದರು ಹೌದು ಅಂತ ಇದ್ದಾರೆ. ಅದಕ್ಕೆ ಸತ್ಸ್ವರೂಪದಾಸರು ಕೇಳ್ತಾ ಇದ್ದಾರೆ, ಹಾಗಾದ್ರೆ ಅವರು ಗುರುನಾ ಅಂತ. ಅದಕ್ಕೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಹೌದು, ಅವರು ಗುರುನೇ. ಅಂದ್ರೆ ನನ್ನ ಪರವಾಗಿ ಮಾಡುವುದಕ್ಕೆ ಅಮಾರ ಆಜ್ಞೆಯ ಗುರು, ಅಂದ್ರೆ ನನ್ನ ಒಂದು ಪರವಾಗಿ ಮಾಡ್ತಾರೆ. ಅಂದ್ರೆ ನಾನಿರುವವರೆಗೂ ಕೂಡ ಯಾರು ಗುರು ಆಗೋದಕ್ಕೆ ಸಾಧ್ಯ ಇಲ್ಲ. ನಾನಿರುವವರೆಗೂ ನನ್ನ ಒಂದು ಪ್ರತಿನಿಧಿಯಾಗಿ ಅವ್ರು ಗುರುವಾಗಬಹುದೇ ಹೊರತು ಅವರು ನೇರವಾಗಿ ಗುರು ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನನ್ನ ನಂತರ ಅವರು ಗುರು ಆಗ್ತಾರೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಅದಕ್ಕಾಗಿ ಇಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಆ ಶಿಷ್ಯ ನಿಮ್ಮ ಗುರು ಆಗ್ತಾನ ಇಲ್ಲ ನಿಮ್ಮ ಶಿಷ್ಯನ ಶಿಷ್ಯ ಆಗ್ತಾನ ಅಂತ. ಅದಕ್ಕೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಹೌದು, ನನ್ನ ಮರಿಶಿಷ್ಯ ಅಂತಂದ್ರೆ ನನ್ನ ಶಿಷ್ಯನ ಶಿಷ್ಯ ಆಗ್ತಾನೆ. ನಾನು ಯಾರಿಗೆ ಒಂದು ನಿರ್ವಹಣೆ ಮಾಡೋದಕ್ಕೆ ಕೊಡ್ತಾ ಇದ್ದೀನಿ ಅವನು ಗುರು ಆಗ್ತಾನೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಈ ಪ್ರಶ್ನೆಗಳನ್ನ ಅವರು ಕ್ಲಾರಿಟಿ ತಗೋತಾ ಇದ್ದಾರೆ. ಮತ್ತೆ ಮುಂದೆ ಸತ್ಸ್ವರೂಪದಾಸರು ಪುಸ್ತಕಗಳ ಅನುವಾದದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಬಿಟಿ ಅಂದ್ರೆ ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ನಲ್ಲಿ ಈಗ ಅನುವಾದಗಳು ಏನೆಲ್ಲ ನಡೀತಿದೆ ಅದು ಪ್ರಭುಪಾದನೆ ಅದನ್ನ ನೋಡ್ತಾ ಇದ್ದಾರೆ, ಅವರೇ ಚೆಕ್ ಮಾಡ್ತಾ ಇದ್ದಾರೆ. ಅವರ ಒಂದು ಮಂಜೂರಾತಿ ಇಲ್ದಿರ ಅದು ಯಾವ್ದು ಪ್ರಕಟ ಆಗ್ತಾ ಇಲ್ಲ. ಮುಂದೆ ಪ್ರಭುಪಾದರು ಇಲ್ಲ ಅಂದ್ರೆ ಇದನ್ನ ಯಾರು ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮುಂದೆ ಈ ಒಂದು ಟ್ರಾನ್ಸ್ಲೇಷನ್ ಗಳನ್ನ ಯಾರು ಮಾಡ್ತಾರೆ ಅಂತ. ಅದಕ್ಕೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಅದನ್ನ ಮಾಡೋದಕ್ಕೆ ತುಂಬಾ ಪ್ರೌಢಿಮೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರೌಢಿಮೆ ಬೇಕು ಅಂತಂದ್ರೆ ವಿದ್ವತ್ತು ಅಂತ ಇಲ್ಲಿ ಮಾತು ಅಲ್ಲ ಅನ್ನೋದನ್ನ ಮುಂದೆ ಹೇಳ್ತಾರೆ. ಇಲ್ಲಿ ವಿದ್ವತ್ತಿನ ಬಗ್ಗೆ ಹೇಳ್ತಾ ಇಲ್ಲ. ಅಂದ್ರೆ ಯಾರು ಗುರುವಿನ ಶಿಷ್ಯ ಸರಿಯಾದ ರೀತಿಯಲ್ಲಿ ಗುರುವಿನ ಒಂದು ಮಾತುಗಳನ್ನ ಅರ್ಥ ಮಾಡ್ಕೋತಾನೆ, ಮತ್ತೆ ಆ ತತ್ವಗಳನ್ನ ತಿಳಿದಿದ್ದಾನೆ, ಅಲ್ಲಿ ಅವನು ಸಂಸ್ಕೃತದಿಂದ ಅನುವಾದ ಮಾಡೋದು ನಾವು ನೋಡ್ತೀವಿ. ಪ್ರಭುಪಾದರ ಎಲ್ಲ ಪುಸ್ತಕಗಳಲ್ಲೂ ಕೂಡ ಪ್ರತಿಯೊಂದು ಶ್ಲೋಕವನ್ನು ಕೂಡ ಪ್ರತಿಯೊಂದು ಪದವನ್ನು ಕೂಡ ಸಂಸ್ಕೃತದಲ್ಲಿ ಇರೋದನ್ನ ಅವರು ಕನ್ನಡಕ್ಕೆ ಅಥವಾ ಬೇರೆ ಲ್ಯಾಂಗ್ವೇಜ್ ಗಳಿಗೆ ಟ್ರಾನ್ಸ್ಲೇಷನ್ ಮಾಡ್ತಾರೆ. ಆ ಒಂದು ಟ್ರಾನ್ಸ್ಲೇಷನ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ಬಾರ್ದು, ತಪ್ಪಾಗ್ಬಾರ್ದು ಅನ್ನೋದು ಎಚ್ಚರಿಕೆ ವಹಿಸ್ಬೇಕು. ಅದಕ್ಕೆ ಸರಿಯಾದ ಅನುವಾದ ಮಾಡುವಂತಹ ಶಿಷ್ಯರು ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಭುಪಾದರು ಯೋಚನೆ ಮಾಡ್ತಾ ಇದ್ದಾರೆ, ನನ್ನ ಹತ್ರ ಅಂತಹ ಒಳ್ಳೆ ಶಿಷ್ಯರು ಜಾಸ್ತಿ ಜನ ಇಲ್ಲ ಅಂತಂದಾಗ ಕೀರ್ತನಾನಂದ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಕೀರ್ತನಾನಂದ ಸ್ವಾಮಿಗಳು ಅಂದ್ರು, ಹಾಗಾದ್ರೆ ನೀವು ನಮ್ಮನ್ನೆಲ್ಲ ಬಿಟ್ಟು ಹೋಗೋಂಗಿಲ್ಲ ಅಂತ ಮತ್ತೆ ಅವರು ಶಿಷ್ಯಂದಿರೋ ಗುರುವನ್ನ ಕೇಳ್ಕೋತಾ ಇದ್ದಾರೆ. ಅದಕ್ಕೆ ಪ್ರಭುಪಾದರು ನನಗೂ ಇಷ್ಟ ಇಲ್ಲ, ಆದ್ರೆ ಏನ್ ಮಾಡೋದು, ಬೇರೆ ವಿಧಿ ಇಲ್ಲ, ಏನ್ ಮಾಡೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾ ಇದಾರೆ, ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಸಾಕು, ಕೃಷ್ಣ ನಿಮ್ಮನ್ನ ನಮ್ಮಿಂದ ಕರ್ಕೊಳ್ಳೋದಿಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ.
ಚಿತ್ರಮೋಹಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಒಂದ್ ನಿಮಿಷ ಮಾತಾಜಿ, ಸ್ಕ್ರೀನ್ ಮಾಡ್ಕೊತೀನಿ. ಓಕೆ ಇಲ್ಲಿಂದ ಮಾತಾಜಿ. ಸಂಸ್ಕೃತದ ಹೌದು ಮಾತಾಜಿ. ಹರೇ ಕೃಷ್ಣ. ಸಂಸ್ಕೃತದ ವೈಷ್ಣವ ಸಾಹಿತ್ಯವನ್ನು ಅನುವಾದಿಸಲು ಇರಬೇಕಾದ ವಿಶಿಷ್ಟ ಅರ್ಹತೆಗಳನ್ನು ಶ್ರೀಲ ಪ್ರಭುಪಾದರು ವಿವರಿಸುತ್ತಾ ಹೋದರು. ಅದಕ್ಕೆ ಸಿದ್ಧಿ ಪಡೆದ ಜೀವ ಬೇಕು ಎಂದರು. ಇಲ್ಲದಿದ್ದರೆ ಅ ಇ ಈ ಎಂದು ಅನುಕರಿಸಿದರೆ ಪ್ರಯೋಜನವಿಲ್ಲ. ವಾಸ್ತವವಾಗಿ ನನ್ನ ಅನುಭವದಿಂದಲೇ ಸಾದರಪಡಿಸಿರುವುದರಿಂದ ನನ್ನ ಸಾರಾಂಶಗಳನ್ನು ಜನ ಮೆಚ್ಚಿದ್ದಾರೆ. ಸಿದ್ಧಿ ಪಡೆಯದವರು ಅನುವಾದ ಮಾಡಲಾರರು. ಇದು ವಿದ್ವತ್ತಿನ ಪ್ರಶ್ನೆಯಲ್ಲ ಎಂದು ಭಗವಾನರು ಸೇರಿಸಿದರು. ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ಪ್ರಭುಪಾದರು ಎಂದ್ರು ಅಮರ ಆಜ್ಞೆಯ ಗುರು. ಅವರ ಆಜ್ಞೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವನು ಗುರುವಾಗಬಲ್ಲ, ಅಥವಾ ಪರಂಪರೆಯ ಮಾರ್ಗದಲ್ಲಿ ಗುರುವಿನ ಆಜ್ಞೆಯನ್ನು ತಿಳಿಯಬಲ್ಲವನು ಗುರುವಾಗುತ್ತಾನೆ. ಆದುದರಿಂದ ನಿಮ್ಮಲ್ಲಿ ಕೆಲವರನ್ನು ಆಯ್ಕೆ ಮಾಡುತ್ತೇನೆ ಅಂತ ಪ್ರಭುಪಾದರು ಮತ್ತೆ ಮತ್ತೆ ಈ ಮಾತು ಹೇಳಿ ಪ್ರಭುಪಾದರು ತಮ್ಮ ವಾದಕ್ಕೆ ಒತ್ತು ಕೊಟ್ಟರು. ಗುರುವಾಗ ಬಲ್ಲವನನ್ನು ತಾವು ಆರಿಸುವುದಾಗಿ ಹೇಳಿದರು. ಇನ್ನೊಂದು ಅಂಶವನ್ನು ಪುನರುಚ್ಚರಿಸಿದರು. ಆದ್ದರಿಂದ ಜಿಬಿಸಿಯನ್ನು ಬದಲಾಯಿಸುವ ಪ್ರಶ್ನೆಯೇ ಇಲ್ಲ. ಜಿಬಿಸಿಯ ಮತದಿಂದ ಯೋಗ್ಯರಾದವರನ್ನು ಆರಿಸಬಹುದು. ಯಾರಾದರೂ ಕೈ ಬಿಟ್ಟರೆ ತಾನೆ ತಮ್ಮಾಲ ಕೃಷ್ಣರೆಂದರು. ಹಿಂದೆ ಮಾಡಿದಂತೆಯೇ ಹಿಂದೆಯೂ ಜಿಬಿಸಿ ಸದಸ್ಯರು ಬಿಟ್ಟು ಹೋಗಿದ್ದಾರೆ. ಅಂತವರನ್ನು ಬದಲಾಯಿಸಬೇಕು ಪ್ರಭುಪಾದರು ಎಂದರು. ಅವರೆಲ್ಲ ಆದರ್ಶ ಆಚಾರ್ಯರಾಗಬೇಕು. ಆರಂಭದಲ್ಲಿ ನಾವು ಕೆಲಸ ಸಾಗಲೆಂದು ಎಲ್ಲರನ್ನೂ ಆರಿಸಿಕೊಳ್ಳುತ್ತಿದ್ದೆವು. ಈಗ ತುಂಬಾ ಎಚ್ಚರಿಕೆ ಅಗತ್ಯ. ಯಾರಾದರೂ ನಮ್ಮ ಪಥದಿಂದ ಸರಿದರೆ ಕೂಡಲೇ ಅವರನ್ನು ಬದಲಾಯಿಸಬೇಕು. ತಮ್ಮ ಕೆಲವು ಪ್ರಶ್ನೆಗಳಿಗೆಲ್ಲ ಸೂಕ್ತ ಉತ್ತರ ಸಿಕ್ಕಿದ ಮೇಲೆ ಇನ್ನೇನಾದರೂ ಸೂಚನೆಗಳು ಬರಬಹುದೆಂದು, ಆದರೆ ಅಲ್ಲಿದ್ದು ಅವರನ್ನು ಹೆಚ್ಚು ಆಯಾಸಗೊಳಿಸಬಾರದೆಂದು ಜಿಬಿಸಿ ಸದಸ್ಯರೆಲ್ಲ ಮೌನವಾಗಿ ಕಾಯುತ್ತಾ ಕುಳಿತರು. ಶ್ರೀಲ ಪ್ರಭುಪಾದರೆ ತಮ್ಮಾಲ ಕೃಷ್ಣರೆಂದರು. ಕೀರ್ತನಾ ತಂಡವು ಕೀರ್ತನಕ್ಕೆ ಸಿದ್ಧವಾಗಿ ನಿಂತಿದೆ. ಅವರನ್ನು ಕಳಿಸೋಣವೇ? ಶ್ರೀಲ ಪ್ರಭುಪಾದರು ತಮ್ಮ ವಿಲ್ನ ಮುಖ್ಯಾಂಶಗಳನ್ನು ಈಗಾಗಲೇ ತಮ್ಮಾಲ ಕೃಷ್ಣ ಗೋಸ್ವಾಮಿಗಳಿಗೆ ಕೊಟ್ಟಿದ್ದರು. ಇಸ್ಕಾನ್ನ ಅಂತಿಮ ಆಡಳಿತಾಧಿಕಾರಿ ಜಿಬಿಸಿಯ ಕೈಯಲ್ಲಿರುತ್ತದೆ. ಇಸ್ಕಾನ್ ಆಸ್ತಿಗೂ 3 ವಿಶ್ವಸ್ತ ಟ್ರಸ್ಟಿಯನ್ನು ಗೊತ್ತು ಮಾಡಲಾಗುತ್ತದೆ. ಬೇರೆ ಬೇರೆ ಬ್ಯಾಂಕ್ಗಳಲ್ಲಿರುವ ಪ್ರಭುಪಾದರ ಹೆಸರಿನಲ್ಲಿರುವ ಹಣವೆಲ್ಲ ಇಸ್ಕಾನ್ನ ಆಸ್ತಿಯಾಗತಕ್ಕದ್ದು. ಶ್ರೀಲ ಪ್ರಭುಪಾದರ ಮಾಜಿ ಪತ್ನಿ ಹಾಗೂ ಮಕ್ಕಳಿಗೆ ಒಂದು ಸಣ್ಣ ಪಿಂಚಣಿ ಕೊಡತಕ್ಕದ್ದು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಆ ಒಂದು ಟ್ರಾನ್ಸ್ಲೇಷನ್ ಅನ್ನುವಂಥದ್ದು ಹೇಗಿದೆಯೋ ಹಾಗೆ ಅಂದ್ರೆ ಅಕ್ಷರನ ಇನ್ನೊಂದು ಅಕ್ಷರಕ್ಕೆ ಬೇರೆ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಷನ್ ಮಾಡೋದಲ್ಲ. ಈ ಟ್ರಾನ್ಸ್ಲೇಷನ್ ಅಂತಂದ್ರೆ ಅದರಲ್ಲಿ ಹೇಳ್ತಾ ಇದ್ದಾರೆ ಅದನ್ನ ಮಾಡೋದಕ್ಕೆ ಸಿದ್ಧಿಯನ್ನ ಪಡೆದಿರ್ಬೇಕು ಅಂತ. ಸಿದ್ಧಿ ಅಂತಂದ್ರೆ ಇಲ್ಲಿ ಪ್ರಭುಪಾದರು ಏನೆಲ್ಲ ಟ್ರಾನ್ಸ್ಲೇಷನ್ಸ್ ಮಾಡ್ತಾ ಇದ್ದಾರೆ ಅವರು ಅವರ ಒಂದು ಅನುಭವದಿಂದ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಒಂದು ಏನಂತ ಹೇಳ್ತಾರೆ, ರಿಯಲೈಸ್ಡ್ ನಾಲೆಜ್ ಅಂತಾರೆ. ಅಂದ್ರೆ ಅವ್ರಿಗೆ ಒಂದು ಅನುಭವ ಇದೆ. ಆ ಕಾರಣದಿಂದ ಅವರು ಸರಿಯಾದ ರೀತಿಯಲ್ಲಿ ಅದನ್ನ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಆಗ್ತಾ ಇದೆ. ಅದರಿಂದನೇ ಅದು ಜನರ ಒಂದು ಮೆಚ್ಚುಗೆಗೆ ಪಾತ್ರ ಆಗ್ತಾ ಇದೆ. ಆದ್ರೆ ಆ ರೀತಿ ಅನುವಾದ ಮಾಡುವಂತವ್ರು ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಂತಹ ವಿದ್ವತ್ತಿನ ಅಂದ್ರೆ ಇಲ್ಲಿ ಭಗವಾನರು ಕೂಡ ಅದಕ್ಕೆ ಒಂದು ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಸಂಸ್ಕೃತದಿಂದ ಬೇರೆ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ವಿದ್ವತ್ತಿದ್ರೆ ಸಾಲದು. ಅಂದ್ರೆ ನಿಜವಾದ ಭಕ್ತಿ ಇರಬೇಕು, ಭಕ್ತಿಯ ಅನುಭವ ಇರಬೇಕು. ಬರೀ ಜ್ಞಾನ ಇದ್ರೆ ಸಾಲದು ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ, ಅದನ್ನ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಅಮಾರ ಆಜ್ಞೇಯ ಗುರು ಅಂದ್ರೆ ನನ್ನ ಒಂದು ಆಜ್ಞೆಯ ಮೇರೆಗೆ, ಅಂದ್ರೆ ಆಜ್ಞೆಯ ಮೇರೆಗೆ ಗುರು ಆಗುವುದು ಅಂತಂದ್ರೆ ಗುರುವಿನ ಆಜ್ಞೆಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಶಿಷ್ಯ ಅವನು ನಿಜವಾಗ್ಲೂ ಗುರು ಆಗಬಲ್ಲ. ಅಂದ್ರೆ ಗುರು ಏನೇ ಹೇಳ್ತಾ ಇದ್ದಾರೆ ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂತವ್ರು ಮಾತ್ರನೇ ಗುರು ಆಗೋದಕ್ಕೆ ಸಾಧ್ಯ. ಅಂತವ್ರು ಮಾತ್ರನೇ ಭಕ್ತಿ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ. ಮತ್ತೆ ಅವರಿಗೆ ಮಾತ್ರ ಒಂದು ಎಲ್ಲ ಅನುಭವಗಳಾಗುತ್ತೆ. ಆ ಕಾರಣದಿಂದ ಅವರು ಸರಿಯಾದ ರೀತಿಯಲ್ಲಿ ಅದನ್ನ ವ್ಯಾಖ್ಯಾನಿಸ್ತಾರೆ. ಒಂದು ABCD ಅಥವಾ ಏನೋ ತರ ಟ್ರಾನ್ಸ್ಲೇಷನ್ ಕೊಡ್ದಿರಾ ಅದಕ್ಕೆ ಸರಿಯಾದ ಒಂದು ಅರ್ಥವನ್ನ ಕೊಡೋದಕ್ಕೆ ಸಾಧ್ಯ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ತಿಳಿಸ್ತಾ ಇದ್ದಾರೆ, ನನ್ನ ಮಾರ್ಗದಲ್ಲಿ ಯಾರು ಗುರುವಿನ ಆಜ್ಞೆಯಂತೆ ತಿಳಿತಾನೋ ಅವನು ಗುರು ಆಗೋದಕ್ಕೆ
ಅರ್ಹನಾಗಿರ್ತಾನೆ. ಆದ್ರಿಂದ ನಮ್ಮಲ್ಲಿ ಕೆಲವರನ್ನ ಆಯ್ಕೆ ಮಾಡುತ್ತಾನೆ, ನಿಮ್ಮಲ್ಲಿ ಕೆಲವರನ್ನ ಆಯ್ಕೆ ಮಾಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಮತ್ತೆ ಮತ್ತೆ ಈ ಮಾತು ಪ್ರಭುಪಾದರು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ, ಜಿಬಿಸಿಯನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಬೇಡಿ. ಜಿಬಿಸಿಯಿಂದ ಮಾತ್ರನೇ ಸರಿಯಾದ ಯೋಗ್ಯರಾದವರನ್ನ ಆಯ್ಕೆ ಮಾಡೋ ಒಂದು ಅಧಿಕಾರ ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ತಮಾಲ ಕೃಷ್ಣರು ಹೇಳ್ತಾ ಇದ್ದಾರೆ, ಜಿಬಿಸಿಯಿಂದ ಯಾರಾದ್ರೂ ಕೈ ಬಿಟ್ಟು ಹೋದ್ರೆ ಏನ್ ಮಾಡೋದು ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಆ ರೀತಿ ಯಾರಾದ್ರೂ ಬಿಟ್ಟು ಹೋದ್ರೆ ಅವರ ಒಂದು ಜಾಗಕ್ಕೆ ಬೇರೆ ಅರ್ಹರಾದವರನ್ನ ನೀವು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಆ ಜಿಬಿಸಿ ಸದಸ್ಯರಿಗೂ ಕೂಡ ಒಂದು ಹೇಳ್ತಾ ಇದ್ದಾರೆ, ಏನಂದ್ರೆ ನೀವೆಲ್ಲರೂ ಕೂಡ ಆದರ್ಶ ಆಚಾರ್ಯರು ಆಗ್ಬೇಕು. ಅಂದ್ರೆ ನೀವೆಲ್ಲರೂ ಕೂಡ ಇಸ್ಕಾನ್ನ ಒಂದು ನಿಯಮ ನಿಬಂಧನೆಗಳನ್ನ ಸರಿಯಾದ ರೀತಿಯಲ್ಲಿ ಪಾಲಿಸುವವರಾಗ್ಬೇಕು, ಬೇರೆಯವರಿಗೆ ಅದನ್ನ ತಿಳಿಸ್ಕೊಡುವಂತವ್ರು ಕೂಡ ಆಗ್ಬೇಕು. ಆರಂಭದಲ್ಲಿ ನಾವು ಈ ಒಂದು ಜಿಬಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ಲಿ ಅಂತ ಯಾರೆಲ್ಲ ಆರಿಸ್ಕೊಳಕ್ಕೆ ಅಂದ್ರೆ ಆರಿಸ್ಕೊಂಡಿಲ್ಲ, ಯಾರು ಬಂದ್ರು ಅವ್ರನ್ನೆಲ್ಲ ಸೇರಿಸ್ಕೊಂಡಿದೀವಿ, ಅವ್ರನ್ನೆಲ್ಲ ಜಿಬಿಸಿ ಸದಸ್ಯರನ್ನಾಗಿ ಮಾಡಿದೀವಿ. ಇನ್ ಮುಂದೆ ಎಚ್ಚರಿಕೆಯಿಂದ ಇರ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರು ಆ ಒಂದು ನಿಯಮ ನಿಬಂಧನೆಗಳನ್ನ ಪಾಲನೆ ಮಾಡೋದಿಲ್ಲೋ ಅಂತವರನ್ನ ನೀವು ಆ ಒಂದು ಸ್ಥಾನದಿಂದ ಕೆಳಗಿಳಿಸ್ಬೋದು, ಮತ್ತೆ ಆ ಸ್ಥಾನಕ್ಕೆ ಬೇರೆಯವರನ್ನ ನೀವು ಬದಲಾಯಿಸಬಹುದು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಆಮೇಲೆ ಎಲ್ಲರಿಗೂ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಅಂದ್ರೆ ಮೊದಲಿಗೆ ಅವರು ಪ್ರಶ್ನೆ ಮಾಡಿದ್ದು ಜಿಬಿಸಿ ಬಗ್ಗೆನೆ, ಆ ಒಂದು ಜಿಬಿಸಿಯ ಒಂದು ಸದಸ್ಯರ ಬಗ್ಗೆ ಅಲ್ಲಿ ಕೇಳಿದ್ರು. ಅದಕ್ಕೆ ಅವರು ಎಷ್ಟು ಕಾಲ ಇರಬೇಕು, ಅದು ಯಾವ ರೀತಿ ಇರಬೇಕು ಅಂತೆಲ್ಲ ಕೇಳಿದಕ್ಕೆ ಉತ್ತರ ಮಾಡಿದ್ರು. ನಂತರ ಅವರು ಯಾವ ವಿಚಾರವಾಗಿ ಕೇಳಿದ್ರು, ಈಗ ಪುಸ್ತಕದ ಬಗ್ಗೆ ಕೇಳಿದ್ರು, ಮತ್ತೆ ದೀಕ್ಷೆ ಬಗ್ಗೆ ಕೇಳಿದ್ರು. ಈಗೆಲ್ಲಾ ಪ್ರಶ್ನೆಗಳಿಗೂ ಅವ್ರಿಗೆ ಉತ್ತರ ಸಿಕ್ಕಿದೆ. ಈಗ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಪ್ರಭುಪಾದರನ್ನ ಇನ್ನು ಹೆಚ್ಚು ಆಯಾಸ ಮಾಡೋದು ಬೇಡ ಅಂತ ಹೇಳಿ ಅವ್ರವಾಗಿ ಕೇಳ್ತಾ ಇದ್ದಾರೆ. ತಮಾಲಕೃಷ್ಣರು ಇಲ್ಲಿ ಕೀರ್ತನ ತಂಡ ವೇಟ್ ಮಾಡ್ತಾ ಇದಾರೆ, ಅವ್ರನ್ನ ಕಳಿಸೋದಾ, ಅಂದ್ರೆ ಅವ್ರನ್ನ ಕೀರ್ತನೆ ಮಾಡೋದಕ್ಕೆ ನಿಮ್ಮ ಹತ್ರ ಕಳಿಸುವುದಾ ಅಂತ ಕೇಳ್ಕೊತಾ ಇದ್ದಾರೆ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ತಮಾಲಕೃಷ್ಣ ಅಂದ್ರೆ ಅವರಿಗೆ ಈಗಾಗ್ಲೇ ಪ್ರಭುಪಾದರು ವಿಲ್ನ ಮುಖ್ಯಾಂಶಗಳನ್ನ ಹೇಳಿದ್ದಾರೆ. ಆ ವಿಲ್ ನಲ್ಲಿ ಏನೆಲ್ಲ ಇರಬೇಕು ಅನ್ನೋದನ್ನ ಅವರು ಮೊದಲೇ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ಇಸ್ಕಾನಿನ ಎಲ್ಲ ಅಂತಿಮ ಅಧಿಕಾರ ಅನ್ನುವಂಥದ್ದು ಜಿಬಿಸಿ ಕೈಯಲ್ಲಿರುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಇಸ್ಕಾನ್ ಆಸ್ತಿ ಅದು ಟ್ರಸ್ಟಿಗಳನ್ನ ಅದಕ್ಕೆ ನೇಮಿಸ್ತಾ ಇದ್ದಾರೆ. ಮತ್ತೆ ಬ್ಯಾಂಕ್ಗಳಲ್ಲಿ ಪ್ರಭುಪಾದರ ಹೆಸರಿನಲ್ಲಿ ಏನೆಲ್ಲ ಹಣ ಇದೆ ಅದೆಲ್ಲವೂ ಕೂಡ ಇಸ್ಕಾನ್ ಆಸ್ತಿ, ಅದೆಲ್ಲವೂ ಕೂಡ ಜಿಬಿಸಿಗೆ ಸೇರುತ್ತೆ. ಮತ್ತೆ ಅಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ, ಅವರ ಒಂದು ಮಾಜಿ ಪತ್ನಿ ಮತ್ತೆ ಮಕ್ಕಳಿಗೆ ಒಂದು ಸಣ್ಣ ಪಿಂಚಣಿ ಕೊಡಬೇಕು ಅನ್ನೋದನ್ನು ಕೂಡ ಅಲ್ಲಿ ತಿಳಿಸಿದ್ದಾರೆ. ಮುಂದೆ ಹರಿಕೃಷ್ಣ. ಮಂಜುಳಾ ಮಾತಾಜಿ ಓದಿ. ಮಾತಾಜಿ ನಿನ್ನೆ ಅವ್ರು ಓದಿದ್ರು, ನಾನು ಓದ್ಬೇಕಾಯ್ತು. ಓದಿ ಮಾತಾಜಿ, ಗಾಯತ್ರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಒಂದು ಶುದ್ಧ ಕರಡನ್ನು ತಯಾರಿಸಿ ನ್ಯಾಯಬದ್ಧ ವಿಲ್ ಪತ್ರವನ್ನು ಸಿದ್ಧ ಮಾಡಲು ಜೆಬಿಸಿ ಸದಸ್ಯರೆಲ್ಲ ಸೇರಿದ್ದರು. ಆಗ ಒಬ್ಬರು ಅಲ್ಲಿಗೆ ಭೇಟಿ ಕೊಟ್ಟದ್ದು ಇಸ್ಕಾನ್ ಸಂಘದ ಒಂದ್ ನಿಮಿಷ ಓದಿ ಮಾತಾಜಿ. ಇಲ್ಲೇನಾ? ಹೌದು. ಒಂದು ಶುದ್ಧ ಕರಡನ್ನು ತಯಾರಿಸಿ ನ್ಯಾಯಬದ್ಧ ವಿಲ್ ಪತ್ರವನ್ನು ಸಿದ್ಧ ಮಾಡಲು ಜಿಬಿಸಿ ಸದಸ್ಯರೆಲ್ಲ ಸೇರಿದ್ದರು. ಆಗ ಒಬ್ಬರು ಅಲ್ಲಿಗೆ ಭೇಟಿ ಕೊಟ್ಟದ್ದು ಇಸ್ಕಾನ್ ಸಂಘದ ಬಗೆಗೆ. ಇಲ್ಲಿಂದ ಓದಿ. ಎಲ್ಲಿ ಮಾತಾಜಿ? ಅದೇ ಮಾತಾಜಿ, ಫಸ್ಟ್ ಲೈನ್. ಬಗೆಗೆ ಶೀಲ ಪ್ರಭುಪಾದರು ಚಿಂತಿಸುವಂತೆ ಮಾಡಿತು. ವೃಂದಾವನದ ಗೋಸ್ವಾಮಿಗಳಲ್ಲಿ ಒಬ್ಬರು ಪ್ರಭುಪಾದರನ್ನು ಭೇಟಿ ಮಾಡಿ ಅವರ ಕಾರ್ಯವನ್ನು ಶ್ಲಾಘಿಸಿದ್ದರು. ಮಾತಾಡುವ ಸಂದರ್ಭದಲ್ಲಿ ಅವರು ಕೇಳಿದರು, ನಿಮ್ಮ ನಂತರ ನಿಮ್ಮ ಆಸ್ತಿಯ ಹೊಣೆ ಯಾರದು? ಆ ಗೋಸ್ವಾಮಿ ಹೋದ ಕೂಡಲೇ ಶ್ರೀಲ ಪ್ರಭುಪಾದರು ಗೋಪಾಲ ಕೃಷ್ಣರನ್ನು ಕರೆಸಿದರು. ತಮಾಲ ಕೃಷ್ಣ ಮತ್ತು ಭವನಾನಂದರು ಸೇರಿದರು. ಭಾರತದಲ್ಲಿ ಒಂದು ಒಳಸೆಳೆತ ಇರುವುದು ನಿಮಗೆ ತಿಳಿದಿರಬಹುದು ಎಂದು ಶ್ರೀಲ ಪ್ರಭುಪಾದರು ಹೇಳಿದರು. ಒಳ್ಳೆ ಸೆಳೆತ, ತಮಾಲ ಕೃಷ್ಣರು ಪುನರುಚ್ಚರಿಸಿದರು. ಒಳ್ಳೆ ಸೆಳೆತ ಶುರುವಾಗಿದೆ ಪ್ರಭುಪಾದರೆಂದರು. ನನ್ನ ಮರಣಾನಂತರ ನಿಮ್ಮ ಕೈಯಿಂದ ಇಸ್ಕಾನನ್ನು ಕಿತ್ತುಕೊಳ್ಳುವ ಪ್ರಯತ್ನ. ಅವರ ಮಾತುಕತೆಯಿಂದ ನಿಮಗೆ ಗೊತ್ತಾಗಿರಬಹುದೇ, ತಮಾಲ ಕೃಷ್ಣನು
ಕೇಳಿದರು. ನನಗೆ ಈ ಹಿಂದೆಯೇ ಗೊತ್ತಿತ್ತು. ಪ್ರಭುಪಾದರೆಂದರು, ನೀವು ಹೇಗೆ ಬಚಾವಾಗುತ್ತೀರಿ? ಮತ್ತೊಮ್ಮೆ ಅವರಲ್ಲಿ ಶ್ರೀಲ ಪ್ರಭುಪಾದರೆ ವ್ಯಾವಹಾರಿಕ ಪ್ರಜ್ಞೆಯನ್ನು ಮೂಡಿಸಬೇಕಾಯಿತು. ಅಜೀವ ವಿಶ್ವಸ್ತ ಟ್ರಸ್ಟಿರನ್ನು ಇಟ್ಟುಕೊಂಡು ದತ್ತಿ ಆಸ್ತಿ ಸಮಿತಿ ಮಾಡಿ ಎಂದು ನೀವು ಆಜ್ಞೆ ಮಾಡಿದ್ದೀರಿ. ತಮಾಲ ಕೃಷ್ಣರೆಂದರು, ವಾಸ್ತವವಾಗಿ ಇಡೀ ಭಾರತವೇ ಈ ಆಸ್ತಿಯನ್ನು ಕಂಡು ಮತ್ಸರ ಪಡುತ್ತಿದೆ, ಏಕೆಂದರೆ ಅವು ಅತ್ಯುತ್ತಮ ಆಸ್ತಿಗಳು. ನಮ್ಮ ಪ್ರತಿಷ್ಠಿತ ಸ್ಥಾನ ಕಂಡು ಅವರಿಗೆ ಮಾತ್ಸರ್ಯ ಬಂದಿದೆ. ಶ್ರೀಲ ಪ್ರಭುಪಾದರೆಂದರು, ನಮ್ಮ ಸ್ಥಿತಿ ಎಲ್ಲವನ್ನೂ ಕಂಡು ಎಲ್ಲಿ ಹೋದರೂ ನಾವು ಉನ್ನತ ದರ್ಜೆಯವರು. ಶ್ರೀಲ ಪ್ರಭುಪಾದರಿಗೆ ವಿಲ್ ಎಂಬುದು ಇಸ್ಕಾನ್ನ ಶ್ರೀರಕ್ಷೆ. ಶ್ರೀಲ ಪ್ರಭುಪಾದರು ಈ ಹಿಂದೆಯೇ ವಿವರಿಸಿದ್ದಂತೆ ಭಕ್ತನಿಗೆ ಸ್ವಾರ್ಥದ ಲವಲೇಶವೂ ಇರುವುದಿಲ್ಲ, ಎಲ್ಲವೂ ಕೃಷ್ಣನಿಗಾಗಿ. ಆದರೆ ಈ ಶುದ್ಧ ನೆಲೆಯಲ್ಲಿ ಅವನು ಮುಗ್ಧನೂ ಆಗಿರಬಾರದು. ಇಸ್ಕಾನ್ ಒಂದು ವರ್ಧಿಷ್ಣುವಾದ ಬೃಹತ್ ಸಂಸ್ಥೆ. ಅದರ ಆಸ್ತಿಗಳು ಸಂಪತ್ತುಗಳು 100% ಕೃಷ್ಣನ ಭಕ್ತಿ ಕೈಂಕರ್ಯಕ್ಕೆ ಮೀಸಲು. ಶ್ರೀಲ ಪ್ರಭುಪಾದರು GBC ಸದಸ್ಯರನ್ನು ಕಟ್ಟೆಚ್ಚರಿಕೆಯಿಂದ ಇರುವಂತೆ ತಿಳಿಸಿದರು. ಸಾಕ ಮಾತಾಜಿ? ಓದಿ ಮಾತಾಜಿ. ಒಂದು ವಿಲ್ನ ವಿವರಗಳನ್ನು GBCಯ ಸದಸ್ಯರು ಖಾಸಗಿಯಾಗಿ ಚರ್ಚಿಸುತ್ತಿದ್ದಾಗ ಶ್ರೀಲ ಪ್ರಭುಪಾದರು ಹಾಸಿಗೆಯಲ್ಲಿ ಮಲಗಿದ್ದರು. ಇಸ್ಕಾನ್ ಆಸ್ತಿಯ ಬಗೆಗೆ ತುಂಬಾ ಚಿಂತಿಸುತ್ತಿದ್ದರು. ತಿನ್ನುವ ಪ್ರಯತ್ನ ಕೂಡ ಮಾಡಲಿಲ್ಲ. ಉಪೇಂದ್ರರು ಅವರ ಎದೆಯನ್ನು ಉಜ್ಜಬೇಕಾಯಿತು. ಆ ದಿನ ಸ್ವಲ್ಪ ಕಾಲಾನಂತರ ಮಧುರ ಕಂಠದ ಕೀರ್ತನಾಕಾರರ ಮಧ್ಯೆ ಮತ್ತೆ ಈ ವಿಷಯ ಪ್ರಸ್ತಾವಿಸಿದರು. ಒಂದು ದೊಡ್ಡ ವ್ಯೂಹ ರಚಿತವಾಗಿದೆ. ಅವರೆಲ್ಲ ಉಪಸರ್ಗ ಪ್ರಿಯರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಅಂದ್ರೆ ಇಲ್ಲಿಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ ವೃಂದಾವನದಿಂದ ಒಬ್ಬ ಗೋಸ್ವಾಮಿಯವರು ಬರ್ತಾರೆ. ಅವ್ರು ಭೇಟಿ ಮಾಡಿ ಅವ್ರಿಗೆ ಹೇಳ್ತಾರೆ, ನಿಮ್ಮ ಒಂದು ಕಾರ್ಯ ಅಂದ್ರೆ ಏನೆಲ್ಲ ಮಾಡಿದಿರಿ, ಒಂದು ಇಸ್ಕಾನ್ ಸ್ಥಾಪನೆ ಮಾಡಿರುವಂತದ್ದು ಇದೆಲ್ಲ ಕೂಡ ಶ್ಲಾಘನೀಯ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರು ಅವರಿಗೆ ಇನ್ನೊಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ, ನಿಮ್ಮ ನಂತರ ಈ ಒಂದು ಆಸ್ತಿಯ ಹೊಣೆ ಯಾರದು ಅಂದ್ರೆ ಅದನ್ನ ಕೇಳಿ ಅವರು ಮಾತಾಡ್ಬಿಟ್ಟು ಅಲ್ಲಿಂದ ಹೋಗಿದ್ದಾರೆ. ಮತ್ತೆ ಪ್ರಭುಪಾದರಿಗೆ ಗೊತ್ತಾಗ್ತಾ ಇದೆ, ಅಂದ್ರೆ ಎಲ್ಲರಿಗೂ ಕೂಡ ನಾನು ಇನ್ನು ಉಳಿಯಲ್ಲ ಅನ್ನೋದು ಕೂಡ ಗೊತ್ತಿದೆ, ಮತ್ತೆ ಇಲ್ಲಿ ತುಂಬಾ ಆಸ್ತಿ ಇದೆ ಅನ್ನೋದು ಕೂಡ ಗೊತ್ತಿದೆ. ಇದನ್ನ ಮತ್ತೆ ನೆಕ್ಸ್ಟ್ ಯಾರಿಗೆ ಹೋಗುತ್ತೆ ಅನ್ನೋದು ಕೂಡ ಎಲ್ಲರೂ ಕೂಡ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಗೋಪಾಲಕೃಷ್ಣರನ್ನ ಕರೆಸಿ ತಮ್ಮಾಲ ಕೃಷ್ಣ ಮತ್ತೆ ಭವಾನಂದರು ಎಲ್ಲರೂ ಸೇರಿದ್ದಾರೆ. ಅವರ ಮುಂದೆ ಅವ್ರು ಹೇಳ್ತಾ ಇದ್ದಾರೆ, ದೊಡ್ಡ ಒಂದು ಪ್ಲಾನ್ ಎಲ್ಲರ ಒಂದು ಮೈಂಡ್ ಅಲ್ಲಿ ಓಡ್ತಾ ಇದೆ. ಇಲ್ಲಿ ತುಂಬಾ ದೊಡ್ಡ ಆಸ್ತಿ ಇದೆ ಇಸ್ಕಾನ್ ಸಂಸ್ಥೆದು, ಮತ್ತೆ ಎಲ್ಲರೂ ಕೂಡ ಅದರ ಹಿಂದೆ ಇದ್ದಾರೆ. ಎಲ್ಲರಿಗೂ ಕೂಡ ಅದರ ಮೇಲೆ ಒಂದು ಮಾತ್ಸರ್ಯ ಅಥವಾ ಒಂದು ರೀತಿಯ ಹೊಟ್ಟೆ ಕಿಚ್ಚಿದೆ. ನನ್ನ ಒಂದು ಮರಣ ನಂತರ ಅದನ್ನ ಯಾರಿಗೆ ಒಪ್ಪಿಸೋದು ಅನ್ನೋದು, ಯಾರಿಗೆ ಕೈ ಸೇರುತ್ತೆ ಅನ್ನುವಂಥದ್ದು, ಈ ರೀತಿ ಒಂದು ಅದನ್ನ ನಿಮ್ ಕೈಯಿಂದ ಕೂಡ ಬೇಕಿದ್ರೆ ಅವ್ರು ಕಿತ್ಕೋಬಹುದು ಅಂತ ಪ್ರಯತ್ನಗಳು ಕೂಡ ನಡೆಯುತ್ತೆ. ಅದಕ್ಕೆ ಈಗ್ಲೇ ನೀವು ಜಾಗರೂಕರಾಗಿ ಅಂತ ಹೇಳಿ ಅವ್ರನ್ನ ಎಚ್ಚರಿಸ್ತಾ ಇದ್ದಾರೆ. ಆಮೇಲೆ ಅವರು ಹೇಗೆ ನೀವು ಇಂಥವ್ರ ಹತ್ರದಿಂದ ತಪ್ಪಿಸ್ಕೊಡ್ತೀರಿ ಅಂತ ನೋಡೋಣ ಅಂತಲೇ ಮಾತುಕತೆ ಆಗ್ತಾ ಇದೆ. ಮತ್ತೆ ಇಲ್ಲಿ ಅವರು ಆ ರೀತಿ ಕೇಳ್ತಾ ಏನ್ ಮಾಡ್ತಾ ಇದಾರೆ ಅಂದ್ರೆ, ಅವರಲ್ಲಿ ಆ ಒಂದು ಶಿಷ್ಯಂದಿರಲ್ಲಿ ಆ ಒಂದು ವ್ಯಾವಹಾರಿಕ ಪ್ರಜ್ಞೆಯನ್ನ ಮೂಡಿಸ್ತಾ ಇದ್ದಾರೆ. ಅಂದ್ರೆ ಹೇಗೆ ಅಂದ್ರೆ ಇಲ್ಲಿವರೆಗೂ ಪ್ರಭುಪಾದರು ಇದೆಲ್ಲ ನೋಡ್ಕೊಂಡ್ರು, ಇನ್ ಮುಂದೆ ಮಕ್ಕಳ ರೀತಿಯಲ್ಲಿ ಅವರು ಶಿಷ್ಯಂದಿರು ಅವರನ್ನ ಆ ಒಂದು ಅವರಲ್ಲಿ ಪ್ರೌಢಿಮೆಯನ್ನ ಬರೆಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಟ್ರಸ್ಟಿಯರನ್ನ ಇಟ್ಕೊಂಡು ಮತ್ತೆ ದತ್ತಿ ಸಮಿತಿ ಇದನ್ನೆಲ್ಲ ಮಾಡಿ ಆಜ್ಞೆ ಮಾಡಿದ್ದೀರಲ್ಲ ಅಂತ ತಮ್ಮಾಲ ಕೃಷ್ಣರು ಹೇಳ್ತಾ ಇದ್ದಾರೆ. ಇದೆಲ್ಲ ಇದೆಯಲ್ಲ, ಮತ್ತೆ ಇನ್ನೇನಕ್ಕೆ ತಲೆ ಕೆಡಿಸ್ಕೋಬೇಕು ಅಂತ. ಆದ್ರೆ ಅವ್ರು ಹೇಳ್ತಾ ಇದ್ದಾರೆ, ನೀವು ಅಷ್ಟೇ ಅನ್ಕೋಬೇಡಿ, ಈ ಒಂದು ಬಿಲ್ಲಲ್ಲಿ ಏನಾದ್ರೂ ಒಂದು ಲೂಪ್ ಹೋಲ್ ಇದ್ರೆ ಸಾಕು, ಅವರು ನಿಮ್ ಕೈಯಿಂದ ಇದನ್ನೆಲ್ಲ ಕಿತ್ಕೊಳ್ಳೋಷ್ಟು ಶಕ್ತರಿದ್ದಾರೆ. ನೀವು ಆದಷ್ಟು ನಿಮ್ಮ ಒಂದು ಜಾಗರೂಕತೆಯಲ್ಲಿ ನೀವಿರ್ಬೇಕು ಅಂತ ಹೇಳಿ ಅವ್ರನ್ನ ಎಚ್ಚರಿಸ್ತಾ ಇದ್ದಾರೆ. ಅಂದ್ರೆ ಇಡೀ ಭಾರತದಲ್ಲಿ ಎಲ್ಲರಿಗೂ ಈ ಒಂದು ಆಸ್ತಿಯ ಮೇಲೆ ಕಣ್ಣಿದೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಶ್ರೀಲ ಪ್ರಭುಪಾದ್ರ ಅಂತ ಇದ್ದಾರೆ, ನಮ್ಮ ಸ್ಥಿತಿ ಎಲ್ಲವನ್ನು ಕಂಡು ಎಲ್ಲಿ ಹೋದರೂ ನಾವು ಉನ್ನತ ದರ್ಜೆಯವರು. ಅಂದ್ರೆ ನಮ್ಮ ಪ್ರತಿಷ್ಠೆ ಸ್ಥಾನ ಅದನ್ನು ನೋಡಿ ಎಲ್ಲರಿಗೂ ಕೂಡ ಇಲ್ಲಿ ಹೊಟ್ಟೆ ಕಿಚ್ಚಿದೆ ಅನ್ನೋದನ್ನೆಲ್ಲ ಹೇಳ್ತಾ ಇದ್ದಾರೆ. ಪ್ರಭುಪಾದರ ವಿಲ್ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಸ್ಕಾನ್ನ ಶ್ರೀರಕ್ಷೆ. ಪ್ರಭುಪಾದರು ಹಿಂದೆ ವಿವರಿಸಿದಂತೆ ಭಕ್ತನಿಗೆ ಸ್ವಾರ್ಥದ ಲೆವೆಲ್ ಅಂದ್ರೆ ಇಲ್ಲಿ ಹರೇ ಕೃಷ್ಣ, ನಾನು ಎಲ್ಲರ ಹತ್ರ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ.
ಅಂದ್ರೆ ಈಗ ನಾವು ನೋಡ್ತಾ ಇದ್ದೀವಿ ಈ ಒಂದು ಪರಿಸ್ಥಿತಿನಲ್ಲಿ ಪ್ರಭುಪಾದ್ರು ಅವ್ರು ಹೇಳ್ತಾ ಇದ್ದಾರೆ ಈ ಆಸ್ತಿ ಎಲ್ಲ ನಾನು ಕಾಪಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾನಾದ್ಮೇಲೆ ನನ್ನ ಶಿಷ್ಯಂದಿರು ಅವ್ರ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಇಸ್ಕಾನ್ ನಿರ್ವಹಣೆ ಅವ್ರು ಮುಂದುವರಿಸ್ಕೊಂಡು ಹೇಗೆ ಹೋಗ್ಬೋದು ಅಂತ ಅವರು ತುಂಬಾ ಕಳವಳದಲ್ಲಿದ್ದಾರೆ, ಚಿಂತಿಸ್ತಾ ಇದ್ದಾರೆ. ಅದ್ರ ಬಗ್ಗೆನೇ ತಲೆಯಲ್ಲಿ ಅವ್ರ ವಿಚಾರಗಳು ಓಡ್ತಾ ಇದೆ. ಈ ಲೌಕಿಕವಾಗಿ ಕೂಡ ನಾವು ಕೂಡ ಯಾರಾದ್ರೂ ಸಾವಿನ ಒಂದು ಆ ಸ್ಥಿತಿಗೆ ಬಂದಾಗ ಅದೇ ಯೋಚನೆ ಮಾಡ್ತೀವಲ್ಲ, ನಾಳೆ ನನ್ನ ಮಕ್ಕಳು ಏನಾಗ್ತಾರೆ, ಮತ್ತೆ ನನ್ನ ಒಂದು ಆಸ್ತಿ ಏನಿದೆ ಅದೇನಾಗ್ಬೋದು, ನನ್ನ ಮಕ್ಕಳು ಇನ್ನ ದೊಡ್ಡವರಾಗಿಲ್ಲ, ಅದೆಲ್ಲ ನೋಡ್ಕೊಳ್ಳೋಷ್ಟು ಅವ್ರಿಗೆ ಪ್ರೌಢಿಮೆ ಅನ್ನೋದು ಬಂದಿಲ್ಲ, ಮತ್ತೆ ಅವರನ್ನು ಯಾರು ಬೇಕಾದ್ರೂ ಮೋಸ ಮಾಡ್ಬೋದು, ಈ ತರನೇ ನಾವು ಯೋಚನೆ ಮಾಡ್ತೀವಿ. ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ ಅಂತ ಯಾರಾದ್ರೂ ಹೇಳ್ತೀರಾ? ಹರಿಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹಾ ಮಾತಾಜಿ. ಅವರು ಆಧ್ಯಾತ್ಮಿಕವಾಗಿ ವಿಚಾರ ಮಾಡ್ತಾರೆ. ಅಂದ್ರೆ ಅವರು ಕೃಷ್ಣನ ಸಲುವಾಗಿ ಅವ್ರದ್ದು ಜೀವನ ಆಗಿದೆ, ಅಂದ್ರೆ ಅವ್ರ ಜನ್ಮ ಅದಕ್ಕೆ ಆಗಿದೆ. ಅವರು ಕೃಷ್ಣನಿಗಾಗಿ ಅವ್ರ ಸಮರ್ಪಣೆ ಎಲ್ಲವನ್ನ ಮಾಡಿದ್ದಾರೆ. ಒಂದು ಎರಡನೇದಾಗಿ ಅವ್ರು ಏನ್ ಮಾಡಿದ್ದಾರೆ ಗುರುಗಳ ಅನುಮತಿ, ಅಂದ್ರೆ ಗುರುಗಳ ಆದೇಶಾನುಸಾರವಾಗಿ ಅದನ್ನ ಮಾಡಿದ್ದಾರೆ. ಅಂದ್ರೆ ಅವ್ರ ಕರ್ತವ್ಯ, ಅಂದ್ರೆ ಗುರು ಹೇಳಿದ್ದಾರೆ ನೀನು ಈ ಪ್ರದೇಶಕ್ಕೆ ಹೋಗಿ ಕೆಲಸವನ್ನ ಮಾಡು, ಅಂದ್ರೆ ನಿನ್ನಿಂದ ಇದು ಸಾಧ್ಯ, ನೀನು ಅದಕ್ಕಾಗಿ ಜನ್ಮ ಆಗಿದೆ ಅಂತ ಅದಕ್ಕೆ ಮಾಡಿದ್ದಾರೆ. ಇಷ್ಟು ನಾನು ಕಷ್ಟಪಟ್ಟಿದ್ದು ಕೃಷ್ಣನಿಗಾಗಿ, ಆದ್ರೆ ಇದು ಬೇರೆಯವರ ಕೈಲಿ, ಅಂದ್ರೆ ಅವರು ಲೌಕಿಕವಾಗಿ ವಿಚಾರ ಮಾಡ್ತಾರೆ, ಅಂದ್ರೆ ಸ್ವಾರ್ಥಕ್ಕಾಗಿ ವಿಚಾರ ಮಾಡ್ತಾರೆ. ಅಂದ್ರೆ ಅವ್ರು ಏನು ಮಾಡ್ಬೋದು ಅದರಿಂದ, ಅದಕ್ಕಾಗಿ ಅವರು ಆ ದೃಷ್ಟಿಯಿಂದ ಮಾಡ್ತಾರೆ. ಅಂದ್ರೆ ಕೃಷ್ಣನಿಗ ಇದು ಅಂದ್ರೆ ಇದರಿಂದ ಇದ್ರದ್ದು ದುರ್ವ್ಯವಹಾರ ಆಗಬಾರದು, ಅಂದ್ರೆ ಇದನ್ನ ಇದು ಬೇರೆ ರೀತಿಯಲ್ಲಿ ತಕೊಂಡು ಇದೊಂದು ಅಂದ್ರೆ ಅವನತಿ ಆಗ್ಬಾರ್ದು, ಆ ದೃಷ್ಟಿಯಿಂದ ಅವ್ರು ಹೀಗೆ ವಿಚಾರ ಮಾಡ್ತಾರೆ. ಹೊರತಾಗಿ ಅಂದ್ರೆ ಅದ್ರನ್ನ ಸ್ವಾರ್ಥ ಸಲುವಾಗಲ್ಲ, ಅಂದ್ರೆ ಪರಮಾತ್ಮನಿಗಾಗಿ ಅವ್ರು ವಿಚಾರ ಮಾಡ್ತಾರೆ ಏನ್ ಮುಂದೆ ಅಂತ. ಹಾಗೆ ಧನ್ಯವಾದಗಳು ಮಾತಾಜಿ. ಭೌತಿಕವಾಗಿ ಯೋಚನೆ ಮಾಡ್ತಿಲ್ಲ ಮಾತಾಜಿ ಅವರು. ಹಾ ಮಾತಾಜಿ. ಆಧ್ಯಾತ್ಮಿಕವಾಗಿ ಯೋಚನೆ ಮಾಡ್ತಾರೆ ಮಾತಾಜಿ. ಮತ್ತೆ ಅಂದ್ರೆ ನಾವೆಲ್ಲ ಸಾಯೋ ಸಮಯದಲ್ಲಿ ಭೌತಿಕವಾಗಿ ಯೋಚನೆ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಸಿಗ್ಬೇಕು, ನನ್ನ ಸಂಪಾದನೆ ಎಲ್ಲ ಅವ್ರಿಗೆ ಹೋಗ್ಬೇಕು ಅಂತ. ಇಲ್ಲಿ ಅವ್ರ ಆತರ ಹೇಳ್ತಿಲ್ಲ, ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ಹೋಗ್ಬೇಕು ಅಂತ ಹೇಳ್ತಾ ಇಲ್ಲ, ಅದು ನನ್ನ ಶಿಷ್ಯಂದರಿಗೆ ಹೋಗ್ಬೇಕು, ಶಿಷ್ಯರ ಕೈಯಲ್ಲಿ ಇರ್ಬೇಕು. ಅವ್ರ ಶಿಷ್ಯರು ಕೂಡ ಅವರ ಒಂದು ವೈಯಕ್ತಿಕ ವಿಷಯಗಳಿಗೆ ಅದನ್ನ ಬಳಸ್ಕೊಳ್ಳುವಂತದ್ದಲ್ಲ. ಇಲ್ಲೂ ಕೂಡ ಅಂದ್ರೆ ಇಲ್ಲಿ ಏನಂತ ಹೇಳ್ತೀವಿ, ಚಿಂತೆ ಅನ್ನುವಂಥದ್ದು, ಹೆದರಿಕೆ ಅನ್ನುವಂಥದ್ದು, ಭಯ ಅನ್ನುವಂಥದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಒಂದು ವಿಚಾರಗಳಲ್ಲಿ ತೊಡಗಿರೋರಲ್ಲೂ ಇರುತ್ತೆ, ಆದ್ರೆ ಅದರಲ್ಲಿ ವ್ಯತ್ಯಾಸ ಇರುತ್ತೆ ಅಂತ. ಅಂದ್ರೆ ನಾವೆಲ್ಲರೂ ಕೂಡ ಯೋಚನೆ ಮಾಡುವಂತದ್ದು ಭೌತಿಕವಾಗಿರುತ್ತೆ, ಆದ್ರೆ ಅವ್ರು ಯೋಚನೆ ಮಾಡ್ತಾ ಇರುವಂತದ್ದು ಇದೆಲ್ಲ ಕೃಷ್ಣನ ಆಸ್ತಿ. ಈ ಕೃಷ್ಣನ ಆಸ್ತಿನ ಯಾರೋ ಭಗವಂತನಿಗೆ ಸೇರ್ಬೇಕು ಅಂತ ಅಲ್ಲ ಮಾತಾಜಿ. ಹಾ ಮಾತಾಜಿ, ಕೃಷ್ಣನ ಒಂದು ಈ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಅವನಿಗಾಗಿ ಮಾಡಿರುವಂತದ್ದು, ಅದನ್ನ ಬೇರೆ ಯಾರು ಅದನ್ನ ಹಾಳು ಮಾಡಬಾರ್ದು ಅನ್ನುವಂತಹ ಒಂದು ಅಕ್ಕರೆ ಅವರಲ್ಲಿ ಇದೆ. ಅದಕ್ಕಾಗಿ ಅವರಿಲ್ಲಿ ಅದರ ಬಗ್ಗೆ ಹೆಚ್ಚು ಹೆಚ್ಚು ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಈಗ ಹೇಳ್ತಾ ಇದ್ದಾರೆ, ಅಂದ್ರೆ ಇಲ್ಲಿ ಭಕ್ತನಿಗೆ ಸ್ವಾರ್ಥದ ಲವಲೇಶ ಕೂಡ ಇರೋದಿಲ್ಲ ಅಂತ, ಎಲ್ಲವನ್ನು ಕೃಷ್ಣನಿಗಾಗಿ ಅವನು ಮಾಡ್ತಾ ಇದ್ದಾನೆ. ಮತ್ತೆ ಆ ರೀತಿ ಶುದ್ಧ ನೆಲೆಯಲ್ಲಿರುವಾಗ ಅವರ ಭಕ್ತರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಅವರು ಮುಗ್ಧರಾಗಿ ಇರಬಾರ್ದು, ಅಂದ್ರೆ ಸಾಧುಗಳು ಅವರು ಸಾಧುಗಳಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರಲ್ಲಿ ಮುಗ್ಧತೆ ಅನ್ನೋದು ಇರಬಾರ್ದು, ಯಾರು ಅವರನ್ನ ಮೋಸ ಮಾಡಿ ಹೋಗ್ಬಾರ್ದು ಅನ್ನೋದನ್ನ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಹೆಚ್ಚು ಒಂದು ವಿಶ್ವಾದ್ಯಂತ ಅವರು ಅನೇಕ ಕಡೆ ಆಸ್ತಿ ಸಂಪತ್ತನ್ನ ಮಾಡಿದ್ದಾರೆ ಇಸ್ಕಾನ್ ಸಂಸ್ಥೆಗೆ ಸೇರಿರುವಂತದ್ದು. ಈಗ ಅದನ್ನ ಕಟ್ಟೆಚ್ಚರಿಕೆಯಿಂದ ಅವರ ಸದಸ್ಯರು ಕೂಡ ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕು, ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ಅಕ್ಕರೆಯಲ್ಲಿ ಅವರು ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ವಿಲ್ನ ವಿವರಗಳನ್ನ ಜಿಬಿಸಿ ಸದಸ್ಯರು ಖಾಸಗಿಯಾಗಿ ಚರ್ಚಿಸುತ್ತಿದ್ದಾರೆ. ಅಂದ್ರೆ ಅಲ್ಲಿ ಜಿಬಿಸಿ ಸದಸ್ಯರೆಲ್ಲ ಆ ವಿಲ್ನ ಬಗ್ಗೆನೇ ಹೆಚ್ಚು ಮಾತಾಡ್ತಾ ಇದ್ದಾರೆ, ಮತ್ತೆ ಅದನ್ನ ಚಿಂತಿಸ್ತಾ ಇದ್ದಾರೆ, ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಅದು ಆ ಯೋಚನೆಯಲ್ಲಿ ಪ್ರಭುಪಾದರಿಗೆ ಊಟ ಕೂಡ ಸೇರ್ತಾ ಇಲ್ಲ. ಆಮೇಲೆ ಉಪೇಂದ್ರರು ಅನ್ನೋರು ಬಂದಲ್ಲಿ ಅವ್ರಿಗೆ ಎದೆನ ಉಜ್ಜುತ್ತಾ ಇದ್ದಾರೆ. ಮತ್ತೆ ಆ ಒಂದು ಕೀರ್ತನೆ ನಡೀತಿದೆ, ಅದರ ಮಧ್ಯೆ ಕೂಡ ಪ್ರಭುಪಾದರು ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಒಂದು ಜಿಬಿಸಿ ತಂಡ ರಚನೆ ಆಗಿದೆ, ಇವರೆಲ್ಲರೂ ಕೂಡ ಈಗ ಚರ್ಚೆಯಲ್ಲಿ ತೊಡಗಿದ್ದಾರೆ ಅಂತಲ್ಲಿ ಮುಂದುವರಿಸ್ತಾ ಇದ್ದಾರೆ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಎಲ್ಲಿಂದ ಮಾತಾಜಿ? ಶ್ರೀಲ ಪ್ರಭುಪಾದರು ಅಲ್ಲಿಂದ? ಅಲ್ಲಿಂದ. ಶ್ರೀಲ ಪ್ರಭುಪಾದರು ಏನು ಹೇಳುತ್ತಿದ್ದಾರೆ ಎಂಬುದು ತಮಾಲ ಕೃಷ್ಣರಿಗೆ ಗೊತ್ತಾಯಿತು. ಟ್ರಸ್ಟ್ ಪ್ರಾಪರ್ಟಿಯನ್ನು ಕೂಡಲೇ ಮಾಡಬೇಕು ಎಂದರು. ಇದನ್ನು ಖಂಡಿತ ಮಾಡೋಣ ಶ್ರೀಲ ಪ್ರಭುಪಾದರೆಂದರು. ಚೆನ್ನಾಗಿರುತ್ತೆ. ಪ್ರಭುಪಾದರು ಕೇಳುತ್ತಿದ್ದುದು ಅಸಾಧಾರಣವಾದದ್ದೇನೂ ಅಲ್ಲ, ಆದರೆ ಅದನ್ನು ಪಕ್ಕಾ ಮಾಡಬೇಕು, ಕೌಶಲದಿಂದ ಮಾಡಬೇಕು. ಅಂದರೆ ಶ್ರೀಲ ಪ್ರಭುಪಾದರು ತಾವೇ ಇದನ್ನು ಮಾಡಬೇಕು. ಅವರಿಗೆ ಮುಂದೆ ನಿರ್ವಹಿಸುವ ಜವಾಬ್ದಾರಿ ಬೇಕಿರಲಿಲ್ಲ, ಆದರೆ ಅವರಿಗೆ ತುಂಬಾ ಕಾಳಜಿ ಇದ್ದ ಒಂದು ವಿಷಯ ಎಂದರೆ ಆಸ್ತಿ ಸಂಪತ್ತುಗಳನ್ನೆಲ್ಲ ಸಂರಕ್ಷಿಸುವುದು. ಇದನ್ನು ಖಂಡಿತ ಮಾಡುತ್ತೇವೆಂದು ಶಿಷ್ಯರು ಭರವಸೆ ಕೊಡಬಲ್ಲರೆ ಜಿಬಿಸಿ ಈ ಕಾರ್ಯ ಮಾಡಲು ಸಮರ್ಥವಾಗಿದೆ ಎಂದು ತಮಾಲ ಕೃಷ್ಣರು ನಂಬಿಕೆ ಬರುವಂತೆ ಮಾತಾಡಿದರು.
ಇದನ್ನು ಎಲ್ಲ ಆಸ್ತಿಗಳ ವಿಷಯದಲ್ಲೂ ಮಾಡಲಾಗುತ್ತದೆ. ಭಾರತದಲ್ಲಿ ಮುಖ್ಯವಾಗಿ ಮಾಡಲಾಗುತ್ತದೆ ಎಂದರು. ಭವಾನಂದ ಗೋಸ್ವಾಮಿ ಹೇಳಿದರು, ಶ್ರೀಲ ಪ್ರಭುಪಾದರೆ ಟ್ರಸ್ಟಿಗಳನ್ನು ನೇಮಿಸಬೇಕು ನೇಮಿಸಬೇಕು. ಮಾತಾಜಿ. ನೇಮಕಾಂತಿ ಇಲ್ಲದ ಟ್ರಸ್ಟಿ ಪ್ರಭುಪಾದರೆಂದರು. ಟ್ರಸ್ಟಿಯಲ್ಲಿ ನಾನು ಈಗಾಗಲೇ ಪುಸ್ತಕ ಟ್ರಸ್ಟಿಗಳ ಒಂದು ಕರಡು ಸಿದ್ಧಪಡಿಸಿದ್ದೇನೆ. ಅದೇ ಮಾದರಿಯಲ್ಲಿ ಮಾಡಿ ಆಗಲಿ ತಮಾಲ ಕೃಷ್ಣರು ಹೇಳಿದರು. ಅದೇ ಮಾದರಿಯಲ್ಲಿ ಒಂದು ಕರಡು ತಯಾರಿಸುತ್ತೇವೆ. ಅದು ಅಂಗೀಕೃತವಾದ ಮೇಲೆ ಯಾವ ಟ್ರಸ್ಟ್ಗಳಿರಬೇಕೆಂದು ನೀವು ಹೇಳಬಹುದು. ನೀವೇ ಆಯ್ಕೆ ಮಾಡಬಲ್ಲಿರಿ ಪ್ರಭುಪಾದರೆಂದರು. ನನ್ನ ಮೇಲೆಗೆ ಭಾರ ಹಾಕುತ್ತೀರಿ. ಭಾರತದ 3 ಕೇಂದ್ರಗಳು ಮುಂಬೈ, ವೃಂದಾವನ, ಮಾಯಾಪುರ ಭಾರತದಲ್ಲಿ ತುಂಬಾ ಮುಖ್ಯವಾದವುಗಳೆಂದು ತಮಾಲ ಕೃಷ್ಣರು ಹೇಳಿದಾಗ ಶ್ರೀಲ ಪ್ರಭುಪಾದರೆಂದರು, ಇಡೀ ಜಗತ್ತಿನಲ್ಲಿ ಅವು ಮುಖ್ಯವಾದವು. ನಿಮ್ಮ ಪೈಕಿ ತುಂಬಾ ಶಕ್ತಿಶಾಲಿಯಾದ ಒಬ್ಬ ಮನುಷ್ಯನಿಲ್ಲ. ಅದೇ ಬಂದಿರುವ ತೊಂದರೆ. ಅದು ನಿಜ. ತಮಾಲ ಕೃಷ್ಣ ಒಪ್ಪಿಕೊಂಡರು. ಎಲ್ಲರೂ ಅಷ್ಟೇ ಮಗು. ಪ್ರಭುಪಾದರೆಂದರು, ಅದು ಪ್ರೀತಿಯ ಸಂಬೋಧನೆಯಾಗಿತ್ತೇ ಹೊರತು ಸಮಾಧಾನದ್ದಾಗಿರಲಿಲ್ಲ. ಅದಕ್ಕೆ ಒಬ್ಬ ಬಲಶಾಲಿ ಬೇಕು. ಅದೇ ಕೊರತೆ. ಒಂದು ಸಣ್ಣ ವಿವರ ಕೂಡ ನಾನೇ ಬಾಯಿ ಬಿಡಬೇಕು. ಇರಲಿ, ನಿಮ್ಮ ಏನೇ ಇರಲಿ, ಕುಳಿತುಕೊಂಡು ಟ್ರಸ್ಟಿಗಳನ್ನು ಆಯ್ಕೆ ಮಾಡಿ. ಇದರ ಮಾದರಿ ಅಲ್ಲಿದೆ. ಒಂದು ಟ್ರಸ್ಟ್ ಮಾಡಿ. ನಿಮ್ಮ ಪೈಕಿ ರಾಮೇಶ್ವರರಿಗೆ ಸ್ವಲ್ಪ ಬುದ್ಧಿವಂತಿಕೆ ಇದೆ. ಹೇಗೆ ಆಗಲಿ, ನಿಮ್ಮ ಕೈಲಾದನ್ನು ಮಾಡಿ. ಇಲ್ಲದಿದ್ದರೆ ಒಂದು ಬಾರಿಯ ಒಳ ಸೆಳೆತ ಇದೆ. ನಿಮ್ಮ ಯೋಜನೆಗೆ ಅವರೆಲ್ಲ ಕಾಯ್ದಿದ್ದಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈಗ ಪ್ರಭುಪಾದರು ಹೇಳ್ತಾ ಇದ್ರೆ ತಮಾಲ ಕೃಷ್ಣರಿಗೆ ಅಂದ್ರೆ ಟ್ರಸ್ಟ್ ಪ್ರಾಪರ್ಟಿ ಕೂಡಲೇ ಮಾಡ್ಬೇಕು ಅಂತ. ಅಂದ್ರೆ ಈಗ ಅವರು ಬುಕ್ ಟ್ರಸ್ಟ್ ಆಲ್ರೆಡಿ ಮಾಡಿದ್ದಾರೆ. ಅದೇ ರೀತಿ ಅವರ ಒಂದು ಏನು GBC ಮತ್ತೆ ಈ ಇಸ್ಕಾನ್ ಸಂಸ್ಥೆದು ಏನೆಲ್ಲ ಇದೆ ಅದೆಲ್ಲ ಕೂಡ ಟ್ರಸ್ಟ್ಗೆ ಸೇರೋ ಹಾಗೆ ನೀವು ವಿಲ್ ಮಾಡಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಖಂಡಿತ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಅದೇನು ಅಸಾಧಾರಣವಾದದ್ದೇನು ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಅದನ್ನ ಮಾಡುವಾಗ ನೀವು ತುಂಬಾ ಪಕ್ಕಾ ಆಗಿ ಕೌಶಲ್ಯದಿಂದ ಮಾಡ್ಬೇಕು. ಎಲ್ಲಾದ್ರೂ ಸಣ್ಣ ಪುಟ್ಟ ತಪ್ಪಾಯ್ತು ಅಂದ್ರೂ ಕೂಡ ಕಾಯ್ಕೊಂಡಿದ್ದಾರೆ ಜನ ಅದರ ಒಂದು ಲಾಭ ಪಡೆಯೋದಕ್ಕೆ. ಅದಕ್ಕಾಗಿ ತುಂಬಾ ಬುದ್ಧಿವಂತರು ಅದನ್ನ ಯೋಚನೆ ಮಾಡಿ ಒಂದು ವಿಲ್ಲನ್ನ ಸರಿಯಾದ ರೀತಿಯಲ್ಲಿ ಟ್ರಸ್ಟ್ಗೆ ಸೇರೋ ಹಾಗೆ ಎಲ್ಲದನ್ನು ಮಾಡ್ಬೇಕು, ಆಸ್ತಿಯನ್ನೆಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ GBC ಸದಸ್ಯರೆಲ್ಲ ಸಮರ್ಥರಾಗಿದ್ದಾರೆ. ಅವರು ಅದನ್ನೇ ಮಾಡ್ತಾ ಇದ್ದಾರೆ ಅಂತಲ್ಲಿ ತಮಾಲ ಕೃಷ್ಣರು ಹೇಳ್ತಾ ಇದ್ದಾರೆ. ಅದಕ್ಕೆ ಭಾರತದಲ್ಲಿ ಇದೆಲ್ಲ ಸಾಧಾರಣವಾಗಿ ನಡೆಯುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಭವಾನಂದ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ, ಪ್ರಭುಪಾದ್ರೆ ಟ್ರಸ್ಟಿಗಳನ್ನ ನೇಮಿಸ್ಬೇಕಲ್ಲ ಅಂತ. ಟ್ರಸ್ಟಿಗಳು ಅಂದ್ರೆ ಈ ಎಲ್ಲವನ್ನು ಟ್ರಸ್ಟ್ಗೆ ಸೇರುತ್ತೆ ಅಂತಂದ್ರೆ ಟ್ರಸ್ಟಿಗಳು ಬೇಕಲ್ಲ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಭುಪಾದ್ರೆ ಅಂತ ಇದ್ದಾರೆ, ಫಸ್ಟ್ ನೀವು ಟ್ರಸ್ಟ್ ಅಂದ್ರೆ ಈ ಒಂದು ವಿಲ್ಲನ್ನ ಮಾಡಿ ಟ್ರಸ್ಟ್ಗೆ ಸೇರುತ್ತೆ ಅಂತ, ಆಮೇಲೆ ನಾನು ಹೇಳ್ತೇನೆ ಟ್ರಸ್ಟಿಗಳು ಯಾರು ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಬುಕ್ ಟ್ರಸ್ಟ್ ಆಲ್ರೆಡಿ ನಾವು ಮಾಡಿದೀವಿ, ಅದೇ ರೀತಿಯಲ್ಲಿ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ತಮಾಲ ಕೃಷ್ಣರು ಹೇಳ್ತಾ ಇದ್ದಾರೆ, ಅದೇ ಮಾದರಿಯಲ್ಲಿ ಇನ್ನೊಂದು ವಿಲ್ನ ನಾವು ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆಮೇಲೆ ಪ್ರಭುಪಾದರು ಕೇಳ್ತಾ ಇದಾರೆ, ಈಗ ಯಾರನ್ನ ಆಯ್ಕೆ ಮಾಡೋದು ಅಂತಂದ್ರೆ ಪ್ರಭುಪಾದರು ಹೇಳ್ತಾ ಇದಾರೆ, ಎಲ್ಲ ನನ್ ಮೇಲೆ ಹಾಕ್ಬೇಡಿ, ಭಾರ ಹಾಕ್ಬೇಡಿ. ನೀವು ಕೂಡ ಇನ್ಮೇಲಿಂದ ದೊಡ್ಡವರಾಗ್ತಾ ಇದ್ದೀರಾ, ಮಕ್ಕಳೆಲ್ಲ ಇನ್ಮೇಲೆ ನೀವು ಕೂಡ ಅದನ್ನ ಜವಾಬ್ದಾರಿ ತಗೋಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಭಾರತದಲ್ಲಿ 3 ಮುಖ್ಯ ಕೇಂದ್ರಗಳು ಇಸ್ಕಾನ್ದು, ಮುಂಬೈ, ವೃಂದಾವನ ಮತ್ತೆ ಮಾಯಾಪುರ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಅದು ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲೇ ಈ 3 ಮುಖ್ಯವಾದವು, ಮುಂಬೈ ಮತ್ತೆ ವೃಂದಾವನ ಮತ್ತೆ ಮಾಯಾಪುರ. ಅವ್ರು ಹೇಳ್ತಾರೆ, ಮೊದಲನೇ ಕೂಡ ವೃಂದಾವನ ನನ್ನ ಮನೆ ಆದ್ರೆ ಮುಂಬೈ ನನ್ನ ಆಫೀಸ್ ಕಚೇರಿ, ಆದ್ರೆ ಈ ಒಂದು ಮಾಯಾಪುರ ನಾವು ನೋಡ್ತೀವಿ ಇಡೀ ಒಂದು ವಿಶ್ವದಲ್ಲಿ ಆ ಮಾಯಾಪುರ ಇಸ್ಕಾನ್ ಸೆಂಟರ್ ಆಗಿದೆ. ಆದ ಕಾರಣ 3 ಕೂಡ ತುಂಬಾ ಮುಖ್ಯವಾದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಏನ್ ಮಾಡೋದು, ನಿಮ್ಮಲ್ಲಿ ತುಂಬಾ ಬುದ್ಧಿವಂತರಾದವರು ಯಾರು ಇಲ್ಲ, ಶಕ್ತಿಶಾಲಿಯಾದಂತಹ ಮನುಷ್ಯರೆಲ್ಲ ಇದೆಲ್ಲವನ್ನು ಕೂಡ ಒಬ್ಬರೇ ನೋಡ್ಕೊಳ್ಳೋದಿಕ್ಕೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ತಮಾಲ ಕೃಷ್ಣರು ಹೌದು ಅಂತ ಹೇಳಿ ಒಪ್ಕೋತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಅಷ್ಟೇ ಮಗು ಅಂತ ಅಲ್ಲಿ ಅವರು ಹೇಳ್ತಾ ಇದ್ದಾರೆ, ಕರಿತಾ ಇದ್ದಾರೆ ಶಿಷ್ಯರನ್ನ. ಆದ್ರೆ ಅದು ಪ್ರೀತಿಯ ಸಂಬೋಧನೆ ಆಗಿದ್ರು ಕೂಡ ಇಲ್ಲಿ ಅವ್ರಿಗೆ ಒಂದು ಏನು ತಲೆಯಲ್ಲಿ ಕಾಡ್ತಾ ಇದೆ ಆ ವಿಷಯಕ್ಕೆ ಒಂದು ಉತ್ತರ, ಅದು ಸಮಾಧಾನ ಅಲ್ಲ. ಅಂದ್ರೆ ಯಾರಾದ್ರೂ ಒಬ್ರು ಸರಿಯಾದ ಒಂದು ವ್ಯಕ್ತಿ ಬೇಕು ಅದನ್ನೆಲ್ಲ ನಿರ್ವಹಣೆ ಮಾಡೋದಕ್ಕೆ ಅನ್ನುವಂಥದ್ದು ಈಗ ಪ್ರಭುಪಾದರ ತಲೆಯಲ್ಲಿ ಓಡ್ತಾ ಇರುವಂತ ವಿಚಾರ. ಅದಕ್ಕೆ ಒಬ್ಬ ಬಲಶಾಲಿ ಆದವನು ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ನೀವೇನಾದ್ರೂ
ಎಲ್ಲದಕ್ಕೂ ಕೂಡ ನನ್ನನ್ನೇ ಬಂದು ಕೇಳ್ತೀರಾ, ಇನ್ಮೇಲೆ ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವೇ ಒಂದು ನಿರ್ಧಾರಗಳನ್ನ ತಗೊಳ್ಳುವಷ್ಟು ಆ ನಿಮ್ಮಲ್ಲಿ ಆ ಒಂದು ಸಾಮರ್ಥ್ಯನ ಬೆಳೆಸ್ಕೋಬೇಕು ಅಂತಲೇ ಹೇಳ್ತಾ ಇದ್ದಾರೆ. ಮತ್ತೆ ನೀವೇ ಈಗ ಕೂತ್ಕೊಂಡು ಟ್ರಸ್ಟಿಗಳನ್ನ ಆಯ್ಕೆ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆಮೇಲೆ ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಪೈಕಿ ಅಂದ್ರೆ ಶಿಷ್ಯರ ಪೈಕಿ ರಾಮೇಶ್ವರರು ಅವರು ಈ ಒಂದು ಬುಕ್ ಟ್ರಸ್ಟ್ ನ ಒಂದು ನಿರ್ವಹಣೆಯನ್ನ ನೋಡ್ಕೋತಾ ಇದ್ದಾರೆ. ಅವರು ಸ್ವಲ್ಪ ಬುದ್ಧಿವಂತಿಕೆ ಇದೆ ಅವರಲ್ಲಿ, ಅವರನ್ನು ಕೂಡ ಆ, ಸಹಾಯ ಪಡ್ಕೊಳ್ಳಿ, ಅವರನ್ನು ಕೂಡ ಸೇರಿಸ್ಕೊಂಡು ಈ ಒಂದು ಏನೆಲ್ಲ ವಿಲ್ ಬರೆಯೋದಿದೆ ಅದೆಲ್ಲದ್ರ ಬಗ್ಗೆ ಅವರ ಒಂದು ಸಹಾಯದಿಂದ ನೀವು ಕೂಡ ಅದನ್ನು ಮುಂದುವರಿಸಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇದೆಲ್ಲ ಕೂಡ ಸರಿಯಾದ ರೀತಿಯಲ್ಲಿ ಆಗ್ಬೇಕು. ಆ ವಿಲ್ ನಲ್ಲಿ ಎಲ್ಲಾದ್ರೂ ಒಂದು ಚಿಕ್ಕ ಒಂದು ದೋಷ ಕಂಡ್ರು ಕೂಡ ಇಲ್ಲಿ ತುಂಬಾ ಜನ ಅದಕ್ಕಾಗಿ ಕಾಯ್ತಾ ಇದ್ದಾರೆ. ನೀವ್ ಏನ್ ಮಾಡ್ತೀರಾ, ಅದ್ರಲ್ಲಿ ಏನ್ ತಪ್ಪು ಮಾಡ್ತೀರಾ ಅಂತ ಕಾಯ್ತಾ ಇದ್ದಾರೆ. ತಪ್ಪಾದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಎಲ್ಲಾ ಆಸ್ತಿನ ಕಬಳಿಸೋದಕ್ಕೆ ತುಂಬಾ ದೊಡ್ಡ ಒಂದು ಪ್ಲಾನ್ ನಡೀತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಮೇಲೆ ಸಭೆ ಸೇರಿ ಈ ಎಲ್ಲಾ ಅಂಶಗಳನ್ನು ಚರ್ಚಿಸುವುದಾಗಿ ತಮಾಲ ಕೃಷ್ಣರು ಭರವಸೆ ನೀಡಿದರು. ಓ ಚರ್ಚೆ ಆಗಲೇ ಮಾಡಿದ್ದೇನಲ್ಲ ಪ್ರಭುಪಾದರೆಂದರು. ಬೇಗನೆ ಮಾಡಿ ತಮಾಲ ಕೃಷ್ಣರೆಂದರು. ನಾವು ಮಾಡುತ್ತೇವೆ ಎಂಬ ಅರ್ಥದಲ್ಲೇ ನಾನು ಹೇಳಿದೆ. ಸರಿ, ಹಾಗಾದರೆ ತಡ ಮಾಡಬೇಡಿ. ಇಂತಹ ಸಂದರ್ಭಗಳಲ್ಲಿ ಪ್ರಭುಪಾದರ ಶಿಷ್ಯಪುತ್ರರೇ ಬೆಳೆಯಬೇಕು, ಮುನ್ನಡೆಸಬೇಕು, ನಿರ್ವಹಿಸಬೇಕು, ಕಾಪಾಡಬೇಕು, ಸಂಘವನ್ನು ತಮ್ಮ ಬಲದಿಂದಲೇ ವಿಸ್ತರಿಸಬೇಕು ಎಂಬ ವಿಷಯ ಸ್ಪಷ್ಟವಾಗುತ್ತಿತ್ತು. ಗುರು ಮಹಾರಾಜರಿಂದ ನೇರವಾಗಿ ಕಲಿಯಲು, ಆಪ್ತವಾಗಿ ಅವರೊಂದಿಗೆ ಕೀರ್ತನ ಮಾಡಲು, ಇಸ್ಕಾನ್ಗಾಗಿ ಇವರ ಬಯಕೆಗಳನ್ನೆಲ್ಲ ಕಾರ್ಯಗತಗೊಳಿಸಲು ಸಂಕಲ್ಪಬದ್ಧರಾಗುವುದು, ಇವಕ್ಕೆಲ್ಲ ಇದು ಅವರಿಗೆ ಕೊನೆಯ ಅವಕಾಶವಿದ್ದೀತು. ತಮ್ಮ ಈ ಮಕ್ಕಳು ಸಂದರ್ಭಕ್ಕೆ ತಕ್ಕಂತೆ ಬೆಳೆಯುತ್ತಾರೋ ಇಲ್ಲವೋ ಎಂದು ಶ್ರೀಲ ಪ್ರಭುಪಾದರು ಅನುಮಾನ ಪಡುತ್ತಿರುವಂತೆ ಕಾಣಿಸಿತ್ತು. ಆದರೆ ಈ ಸಂದೇಹದ ಅಭಿವ್ಯಕ್ತಿಯ ಹಿಂದೆ ಅವರನ್ನು ನಿರಾಶೆಗೊಳಿಸುವ ಉದ್ದೇಶವಿರಲಿಲ್ಲ. ಅವರೆಲ್ಲ ವಿಧೇಯರು, ಅರ್ಹರು ಎಂದು ಸಾಬೀತು ಮಾಡಲು ದೃಢ ಸಂಕಲ್ಪದಿಂದ ಕಾರ್ಯಮಗ್ನರಾಗಲಿ ಎಂಬ ಉದ್ದೇಶವಿತ್ತು. ಆ ಸಂಜೆ ಗೊತ್ತುಪಡಿಸಿದ ಟ್ರಸ್ಟಿಗಳ ಮೂಲಕ ಎಲ್ಲಾ ಇಸ್ಕಾನ್ ಆಸ್ತಿಗಳನ್ನು ಸಂರಕ್ಷಿಸಲು ಅವಕಾಶಗಳನ್ನು ಮಾಡಿಕೊಂಡು ವಿಲ್ ತಯಾರಿಸಲಾಗಿದೆ ಎಂದು ಜಿಬಿಸಿ ಸಮಿತಿಯವರು ಶ್ರೀಲ ಪ್ರಭುಪಾದರಿಗೆ ವರದಿಯೊಪ್ಪಿಸಿದರು. ರಾಮೇಶ್ವರರು ಪ್ರಭುಪಾದರ ಎದುರಿಗೆ ವಿಲ್ ಪತ್ರ ಓದಿದರು. ಪ್ರಭುಪಾದರು ಕೆಲವೇ ಸೂಚನೆಗಳನ್ನು ನೀಡಿದರು. ಇವರಿಂದ ಯಾರಿಗೂ ವಂಚನೆ ಮಾಡಲು ಸಾಧ್ಯವಾಗುವುದಿಲ್ಲ ಎಂದರು ರಾಮೇಶ್ವರರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓದಿ ಮಾತಾಜಿ. ಮಾತಾಜಿ. ಎಲ್ಲಿ ಮಾತಾಜಿ? ಹೌದು. ಹೌದು, ನನಗೆ ತಿಳಿದ ಮಟ್ಟಿಗೆ ಎಂದು ಪ್ರಭುಪಾದರು ಒಪ್ಪಿದರು. ತಮಗೆ ಸಂಬಂಧಿಸಿದ ತುಂಬಾ ಕಾಳಜಿಯ ವಿಷಯಗಳಲ್ಲಿ ಕೂಡ ಅವರು ಕೆಲವೊಮ್ಮೆ ಮೌನವಾಗಿದ್ದು ಬಿಟ್ಟರು. ಜಿಬಿಸಿ ಸದಸ್ಯರನ್ನು ಆದಷ್ಟು ಮಟ್ಟಿಗೆ ನಿರ್ದೇಶಿಸಿದ್ದರು. ಪ್ರಭುಪಾದರಿಗೆ ತೃಪ್ತಿಯಾಗಿತ್ತು. ಸಮಿತಿಯವರು ತಮ್ಮ ಕೋಣೆಯಿಂದ ಆಚೆ ಹೊರಟಾಗ ಶ್ರೀಲ ಪ್ರಭುಪಾದರು ಮೆಲುದನ್ನಿಯಲ್ಲಿ ಇಸ್ಕಾನ್ ಭಾವಿ ನಿರ್ದೇಶಕರುಗಳಿಗೆ ಜಯವಾಗಲಿ ಎಂದರು. ಅನಂತರ ಸೇವಕರೊಂದಿಗೆ ಒಂಟಿಯಾಗಿರುವಾಗ ಗಳಗಳನೆ ಕಣ್ಣೀರು ಸುರಿಸಿ ಈಗ ಶಾಂತವಾಗಿ ಬಿಟ್ಟು ಹೋಗಬಹುದು ಎಂದು ಹೇಳಿದರು. ಕೆಲವು ದಿನಗಳ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ಹಾ ಮಾತಾಜಿ. ಅಂದ್ರೆ ಈಗ ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ, ಅವರು ಪ್ರಭುಪಾದ್ರ ಅವ್ರಿಗೆ ಏನೆಲ್ಲ ಕೊಟ್ಟಿದ್ದಾರೆ ಒಂದು ಜಿಬಿಸಿ ಸದಸ್ಯರೆಲ್ಲ ಸೇರಿ ಒಂದು ಟ್ರಸ್ಟ್ ಏನ್ ಮಾಡುವಂಥದ್ದು, ಮತ್ತೆ ಅದಕ್ಕಾಗಿ ವಿಲ್ ಮಾಡುವಂಥದ್ದು, ಅದರಲ್ಲಿ ಯಾವುದೇ ಲೋಪದೋಷ ಆಗದೆ ಇರೋಗೆ ನೋಡ್ಕೊಳ್ಳುವಂಥದ್ದು, ಇದೆಲ್ಲ ಒಂದು ಚರ್ಚೆ ನಡೀತಾ ಇದೆ. ಮತ್ತೆ ಅದನ್ನೇ ಇಲ್ಲಿ ತಮಾಲ ಕೃಷ್ಣರು ಹೇಳ್ತಾ ಇದ್ದಾರೆ, ನಾವೆಲ್ಲ ಚರ್ಚೆ ಮಾಡ್ತಾ ಇದೀವಿ ಅಂತ, ಅದಕ್ಕೆ ತಡ ಮಾಡಬೇಡಿ, ಆದಷ್ಟು ಬೇಗ ಮಾಡಿ ಅಂತ ಹೇಳಿ ಪ್ರಭುಪಾದರು ಕೂಡ ಅವ್ರಿಗೆ ಹುರಿದುಂಬಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಯೋಚನೆ ಮಾಡ್ತಾ ಇದ್ದಾರೆ ಪ್ರಭುಪಾದರು, ನನ್ನ ಎಲ್ಲಾ ಶಿಷ್ಯ ಪುತ್ರರು ಅಂದ್ರೆ ದೀಕ್ಷೆ ತಗೊಂಡ ಮೇಲೆ ನಾವೆಲ್ಲರೂ ಕೂಡ ಗುರುವಿನ ಪುತ್ರರು. ಅಂದ್ರೆ ದೀಕ್ಷೆ ಅಂತಂದ್ರೆ ಏನು ಅಂತಂದ್ರೆ ದ್ವಿಜ ಅಂತ ಕರೀತಾರೆ. ಅಂದ್ರೆ ಎರಡನೇ ಒಂದು ಜನನ ಆಗುತ್ತೆ ಅಂತ, ಅಂದ್ರೆ ಅವರು ಗುರುವಿಗೆ ಮಕ್ಕಳಾಗ್ತಾರೆ ಅಂತ. ಹಾಗೆ ಇಲ್ಲಿ ಅವರನ್ನ ಪುತ್ರರು ಅಂತ ಕರೀತಾ ಇದ್ದಾರೆ. ಅವರು ಇನ್ ಮುಂದೆ ನೋಡ್ಕೋಬೇಕು, ಎಲ್ಲವನ್ನು ಕೂಡ ನಿರ್ವಹಣೆ ಮಾಡ್ಬೇಕು. ಇಷ್ಟು ದೊಡ್ಡ ಒಂದು ಸಂಘ ಏನ್ ನಡೀತಾ ಇದೆ ಅದನ್ನ ಇನ್ನಷ್ಟು ಬಲಪಡಿಸ್ಬೇಕು, ಅದನ್ನ ಕಾಪಾಡ್ಬೇಕು, ನಿರ್ವಹಣೆ ಮಾಡ್ಬೇಕು, ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಈ ಎಲ್ಲಾ ವಿಷಯದ ಬಗ್ಗೆ ಗುರು ಮಹಾರಾಜರು ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಅವ್ರಿಗೆ ಸ್ವಲ್ಪ ಸಮಯನೇ ಸಿಕ್ಕಿರುವಂತದ್ದು. ಈ ಸಮಯದಲ್ಲಿ ಅವರು ಆದಷ್ಟು ಗುರು ಮಹಾರಾಜರ ಒಂದು ನೆರವಿನಲ್ಲಿ ಅವರು ಕೀರ್ತನೆ ಮಾಡೋದಾಗಿರ್ಬೋದು, ಅಥವಾ ಈ ಪ್ರವಚನಗಳನ್ನ ನೀಡೋದು, ಮತ್ತೆ ಎಲ್ಲಾ ಒಂದು ವಿಷಯದಲ್ಲೂ ಕೂಡ ಅವ್ರೀಗ
ಒಂದು ಜವಾಬ್ದಾರಿ ತಗೋಬೇಕಾಗಿದೆ. ಅದಕ್ಕೆ ಅವರು ಇದೊಂದು ಕೊನೆಯ ಅವಕಾಶ ಅಂತ ಅನ್ಕೋತಾ ಇದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಮಕ್ಕಳು ಅದಕ್ಕೆ ತಕ್ಕ ಹಾಗೆ ಅವರು ಬೆಳೆದಿದ್ದಾರಾ, ಅದಕ್ಕೆ ಒಳ್ಳೆ ರೀತಿಯಲ್ಲಿ ಅವ್ರು ಮಾಡ್ತಾರಾ ಅನ್ನುವಂತಹ ಅನುಮಾನ ಅವ್ರಿಗೆ ಕಾಡಿದ್ರು ಕೂಡ, ಇಲ್ಲ ನನ್ನ ಮಕ್ಕಳೆಲ್ಲ ವಿಧೇಯರು ಮತ್ತೆ ಅವರೆಲ್ಲರೂ ಕೂಡ ಅರ್ಹರು, ಅವ್ರು ಮಾಡ್ತಾರೆ, ಅವರಿಂದ ಆಗುತ್ತೆ ಅನ್ನೋ ಒಂದು ದೃಢ ಸಂಕಲ್ಪದಲ್ಲಿ ಕಾರ್ಯಮಗ್ನರಾಗ್ತಾರೆ ಅನ್ನುವಂತಹ ಒಂದು ದೃಢ ವಿಶ್ವಾಸ ಕೂಡ ಪ್ರಭುಪಾದರಲ್ಲಿ ಬರ್ತಾ ಇದೆ. ಮತ್ತೆ ಆ ಸಂಜೆಗೆ ಏನಾಗುತ್ತೆ ಅಂತಂದ್ರೆ, ಟ್ರಸ್ಟಿಗಳು ಇಸ್ಕಾನ್ ಆಸ್ತಿಗಳನ್ನ ಸಂರಕ್ಷಿಸೋದಕ್ಕೆ ಒಂದು ವಿಲ್ ಅನ್ನ ರೆಡಿ ಮಾಡ್ಕೊಂಡು ಬರ್ತಾರೆ. ಮತ್ತೆ ಅದನ್ನ ರಾಮೇಶ್ವರ ಪ್ರಭುಗಳು ಅದನ್ನ ಓದ್ತಾರೆ. ಮತ್ತೆ ಓದ್ಬಿಟ್ಟು ಅವ್ರು ಹೇಳ್ತಾರೆ, ಎಲ್ಲವನ್ನ ಓದಿದಾದ್ಮೇಲೆ ಹೇಳ್ತಾರೆ, ಇನ್ನು ಮುಂದೆ ಯಾರು ನಮ್ಗೆ ಯಾವುದೇ ರೀತಿ ವಂಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಭುಪಾದರು ಕೂಡ ಹೌದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಎಲ್ಲರ ಒಂದು ಕಾಳಜಿ ಇದನ್ನೆಲ್ಲ ನೋಡಿ ಮೌನವಾಗಿ ಅವ್ರು ನೋಡ್ತಾ ಇದ್ದಾರೆ. ಮತ್ತೆ GBC ಸದಸ್ಯರನ್ನ ಆದಷ್ಟು ಮಟ್ಟಿಗೆ ನಿರ್ದೇಶಿಸ್ತಾ ಇದ್ದಾರೆ. ಕೊನೆಗೆ ಅವ್ರು ಏನ್ ಮಾಡ್ತಾ ಇದಾರೆ, ಅವ್ರಿಗೊಂದು ತೃಪ್ತಿ ಆಗ್ತಾ ಇದೆ. ಎಲ್ಲರೂ ಕೂಡ ಇದೆಲ್ಲ ಮಾಡಿದಾದ್ಮೇಲೆ GBC ಸದಸ್ಯರು ಆ ಕೋಣೆಯಿಂದ ಆಚೆ ಹೋಗ್ತಾರೆ. ಮತ್ತೆ ಹೋಗೋ ಸಮಯದಲ್ಲಿ ಪ್ರಭುಪಾದರು ಅವರ ಒಂದು ಮೆಲುದನಿನಲ್ಲಿ ಹೇಳ್ತಾ ಇದ್ದಾರೆ, ಇಸ್ಕಾನ್ನ ಭಾವಿ ನಿರ್ದೇಶಕರು ನೀವೆಲ್ಲರೂ, ನಿಮ್ಗೆಲ್ಲರಿಗೂ ಜಯ ಆಗ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅನಂತರ ಎಲ್ಲರೂ ಹೋದ್ಮೇಲೆ ಅಲ್ಲಿ ಕೀರ್ತನೆ ಮಾಡುವಂತಹ ಒಂದು ತಂಡ ಅವರು ಕೀರ್ತನೆ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಇವರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಪ್ರಭುಪಾದರು, ಆಯ್ತು, ನನ್ನ ಕೆಲಸ ಮುಗೀತು, ನಾನೆಲ್ಲ ಜವಾಬ್ದಾರಿಗಳನ್ನ ಪೂರ್ತಿಯಾಗಿ ಮಾಡ್ಬಿಟ್ಟಿದ್ದೀನಿ, ಈಗ ನಾನು ನೆಮ್ಮದಿಯಾಗಿ ದೇಹತ್ಯಾಗ ಮಾಡ್ಬೋದು, ನನಗೆ ಯಾವುದೇ ಒಂದು ಚಿಂತೆ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಕಣ್ಣೀರಿಡ್ತಾ ಇದ್ದಾರೆ. ಮತ್ತೆ ಇಲ್ಲಿಂದ ಓದ್ಬೇಕಲ್ಲ ಮಾತಾಜಿ? ಹೌದು ಮಾತಾಜಿ. ಪ್ರಿಯಾಂಕಾ ಮಂಜುನಾಥ್ ಮಾತಾಜಿ ಓದಿ. ಪ್ರಿಯಾಂಕಾ ಮಾತಾಜಿ. ವರದಾ ಹೆಗ್ಡೆ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಿಯಾಂಕಾ ಓಕೆ. ಕೆಲವು ದಿನಗಳಾದ ಮೇಲೆ ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಕೆಲವು ದಿನಗಳಾದ ಮೇಲೆ ವಿಲ್ ಘೋಷಣೆಯ ಅಂತಿಮ ಪಾಠವನ್ನು ಒಬ್ಬ ವಕೀಲರ ಸಮಕ್ಷಮದಲ್ಲಿ ಪ್ರಮಾಣೀಕರಿಸಲಾಯಿತು. ಅದರಲ್ಲಿ ಹೀಗೆ ಆರಂಭಿಸಲಾಗಿತ್ತು: ಗವರ್ನಿಂಗ್ ಬಾಡಿ ಕಮಿಷನ್ ಕೃಷ್ಣ ಪ್ರಜ್ಞೆ ಅಂತಾರಾಷ್ಟ್ರೀಯ ಸಂಘ ಸಮಸ್ತಕ್ಕೂ ಅಂತಿಮ ಆಡಳಿತಾಧಿಕಾರಿಯಾಗಿರುತ್ತದೆ. ಮುಂದೆ ಇಸ್ಕಾನ್ ಆಸ್ತಿ ಪಾಸ್ತಿ ಮತ್ತು ನಿರ್ವಹಣೆಗೆ ಸಂಬಂಧಿಸಿದ ಎಲ್ಲಾ ಅಂಶಗಳನ್ನು ವಿಲ್ನಲ್ಲಿ ವಿವರಿಸಲಾಗಿತ್ತು. GBC ಸಂಸ್ಥೆ 23 ಸದಸ್ಯರಲ್ಲಿ ಬಹುತೇಕ ಸದಸ್ಯರು ವೃಂದಾವನದಲ್ಲಿ ಸಮಾವೇಶಗೊಂಡಿದ್ದರು. ಆದರೆ ಅವರ ತುರ್ತಿನ ವ್ಯವಹಾರ ಬಲುಮಟ್ಟಿಗೆ ಮುಗಿದಿತ್ತು. ಶ್ರೀಲ ಪ್ರಭುಪಾದರ ಆರೋಗ್ಯವು ಸ್ವಲ್ಪ ಸುಧಾರಿಸಿದಂತೆ ಕಂಡಿತು. ನಿರಂತರ ಕೀರ್ತನದ ಶುಭ ಪರಿಣಾಮವಿದು ಎಂದು ಭಕ್ತರು ಶ್ರೀಲ ಪ್ರಭುಪಾದರು ಭಾವಿಸಿದರು. ಶ್ರೀಲ ಪ್ರಭುಪಾದರು ಸ್ವಲ್ಪ ಕರಿದ ಆಹಾರವನ್ನು ಕೂಡ ತಿಂದು ಅರಗಿಸಿಕೊಂಡರು. ಬೆಳಗಿನ ಜಾವದ ಅನುವಾದ ಕಾರ್ಯವನ್ನು ಮತ್ತೆ ಪ್ರಾರಂಭಿಸುವ ಪ್ರಯತ್ನದ ಬಗೆಗೆ ಹೇಳುತ್ತಿದ್ದರು. GBC ಮಂದಿಗೆ ತಮ್ಮ ತಮ್ಮ ಕೇಂದ್ರಗಳಲ್ಲಿ ತುರ್ತಾದ ನಾಯಕತ್ವದ ಕೆಲಸ ಮತ್ತು ಆಡಳಿತ ಜವಾಬ್ದಾರಿಗಳು ಇದ್ದುದರಿಂದ ತಮ್ಮ ತಮ್ಮ ಊರುಗಳಿಗೆ ಹಿಂದಿರುಗಬೇಕಾದ ಅಗತ್ಯ ಕಾಣಿಸಿತು. ಶ್ರೀಲ ಪ್ರಭುಪಾದರ ಕೊಠಡಿಯಲ್ಲಿ ದಿನಕ್ಕೆ 2 ಬಾರಿಯಂತೆ 3 ಗಂಟೆ ಕೀರ್ತನೆ ಮಾಡುವುದನ್ನು ಬಿಟ್ಟರೆ ವೃಂದಾವನದಲ್ಲಿ ಅವರಿಗೆ ಬೇರೆ ಏನು ಸೇವಾ ಕಾರ್ಯ ಇರುತ್ತಿರಲಿಲ್ಲ. ಅವೇ ಕೂಡ 120 ಡಿಗ್ರಿಯಷ್ಟು ತಡೆಯಲಾಗದ ಧಗೆಯಿಂದ ಕೂಡಿತ್ತು. ಕೆಲವರು ತಮ್ಮ ಕಾರ್ಯಸ್ಥಳಕ್ಕೆ ಮರಳಬೇಕೆಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಶ್ರೀಲ ಪ್ರಭುಪಾದರು ಅನುಮತಿ ನೀಡಿದರು. ಒಂದು ವಾರದೊಳಗೆ ಬಹುತೇಕ ಮಂದಿ ವೃಂದಾವನವನ್ನು ಬಿಟ್ಟಿದ್ದರು. ಶ್ರೀಲ ಪ್ರಭುಪಾದರು ಮತ್ತು ಅವರ ಸಣ್ಣ ಸಿಬ್ಬಂದಿ ಮಾತ್ರ ಉಳಿದರು. ಕೃಷ್ಣ ಬಲರಾಮ ದೇವಾಲಯದ ಭಕ್ತರಿಂದ ಅವಿರತ ಕೀರ್ತನಾ ಕಾರ್ಯ ಮುಂದುವರೆದಿತ್ತು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹೀಗೆ ಅವರು ಕೊನೆಗೆ ಅವಿಲ್ ಅದು ಬರೆದು ಮುಗಿಸಿದ್ದಾರೆ. ಈಗ ಒಬ್ಬ ಲಾಯರ್ನ ಕರೆಸಿ ಅದನ್ನ ಓದಿಸ್ತಾ ಇದ್ದಾರೆ. ಅಂದ್ರೆ ಮತ್ತೆ ಚೆಕ್ ಮಾಡೋದಕ್ಕೆ ಇಲ್ಲಿ ಏನು ಲೂಪ್ ಹೋಲ್ಸ್ ಇರಲ್ಲ ಅಂತ. ಮತ್ತೆ ಆ ಒಂದು ಲಾಯರ್ ಓದ್ತಾ ಇದ್ದಾರೆ. ಗವರ್ನಿಂಗ್ ಬಾಡಿ ಅದರಲ್ಲಿ ಏನಂತ ಬರ್ದಿತ್ತು ಅಂತ ಹೇಳ್ತಾ ಇದ್ದಾರೆ. ಗವರ್ನಿಂಗ್ ಬಾಡಿ ಕಮಿಷನ್ ಅಂದ್ರೆ GBC ಕೃಷ್ಣ ಪ್ರಜ್ಞೆ ಅಂತಾರಾಷ್ಟ್ರೀಯ ಸಂಘದ ಸಮಸ್ತಕ್ಕೂ ಕೂಡ ಅಂತಿಮ ಆಡಳಿತ ಅಧಿಕಾರಿಯಾಗಿರುತ್ತೆ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಮುಂದೆ ಇಸ್ಕಾನ್ ಆಸ್ತಿ ಪಾಸ್ತಿ ಮತ್ತು ನಿರ್ವಹಣೆ ಸಂಬಂಧಿಸಿದ ಎಲ್ಲ ಅಂಶಗಳು ವಿಲ್ ನಲ್ಲಿ ಕ್ಲಿಯರ್ ಆಗಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ GBC ಸಂಸ್ಥೆಯಲ್ಲಿ 23 ಸದಸ್ಯರಲ್ಲಿ ಬಹುತೇಕ ಸದಸ್ಯರು ವೃಂದಾವನದಲ್ಲಿ ಸಮಾವೇಶಗೊಂಡಿದ್ರು. ಅಂದ್ರೆ 23 ಸದಸ್ಯರು GBC ಸದಸ್ಯರಿದ್ರು. ಅದರಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಅಲ್ಲಿ ಈಗ ಇದ್ರು. ಆದ್ರೆ ಅವರ ತುರ್ತಿನ ವ್ಯವಹಾರಗಳು ಬಲುಮಟ್ಟಿಗೆ ಮುಗಿದಿತ್ತು. ಅಂದ್ರೆ ಅವ್ರು ಬಂದಿದ್ದು, ಅವರನ್ನ ಕರೆಸಿದ್ದು ಉದ್ದೇಶ ಅಲ್ಲಿಗೆ ಆಗಿತ್ತು. ಅಂದ್ರೆ ಅವರನ್ನ ಕರೆಸಿ ಒಂದು ವಿಲ್ ಇದೆಲ್ಲವನ್ನು ಕೂಡ ಕ್ಲಿಯರ್ ಆಗಿ ಎಲ್ಲವನ್ನು ಕೂಡ ಅವರು
ಆ ಮಾಡ್ಬೇಕಾಗಿತ್ತು ಅದೆಲ್ಲ ಕೆಲಸ ಈಗಾಗ್ಲೇ ಆಗಿದೆ. ಮತ್ತೆ ಇಲ್ಲಿ ಪ್ರಭುಪಾದರ ಆರೋಗ್ಯದಲ್ಲೂ ಕೂಡ ಸುಧಾರಣೆ ಕಾಣ್ತಾ ಇದೆ. ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ನಿರಂತರವಾಗಿ ಕೀರ್ತನೆ ನಡೀತಾ ಇದೆ. ಎಲ್ಲ ಶಿಷ್ಯಂದಿರು ಬಂದು ಈ ರೀತಿ ಕೀರ್ತನೆ ಮಾಡಿದ ಕಾರಣದಿಂದ ಪ್ರಭುಪಾದರ ಒಂದು ಆರೋಗ್ಯದಲ್ಲಿ ಚೇತರಿಕೆ ಆಗ್ತಾ ಇದೆ ಅನ್ನೋದು ಎಲ್ಲರಿಗೂ ಖುಷಿ ಆಗ್ತಾ ಇದೆ. ಅವರು ಸ್ವಲ್ಪ ಕರಿದ ಆಹಾರ, ಅಂದ್ರೆ ಅಲ್ಲಿವರೆಗೂ ಕೂಡ ಅವರು ಆಹಾರ ಹೆಚ್ಚು ಸೇವಿಸಕ್ ಆಗ್ತಾ ಇರಲಿಲ್ಲ. ಈಗ ಅವರು ಕೂಡ ಆಹಾರವನ್ನ ಅರಗಿಸ್ಕೊಳ್ಳುವಷ್ಟು ಶಕ್ತಿ ಬಂದಿದೆ. ಮತ್ತೆ ಬೆಳಗಿನ ಜಾವ ಅವರು ಅನುವಾದ ಕಾರ್ಯನು ಕೂಡ ಪ್ರಾರಂಭಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ GBC ಮಂದಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಅಲ್ಲಿ ಅವರು ಬಂದಿದ್ ಕೆಲಸ ಆಯ್ತು, ಆದ್ರೆ ಇಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಪ್ರತಿದಿನ ಅವರು ಪ್ರಭುಪಾದರಿಗೆ ಬಂದು ಕೀರ್ತನೆ ಮಾಡೋದನ್ನ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟು ಬೇರೆ ಯಾವ್ದು ಕೆಲಸಗಳು ನಡೀತಾ ಇಲ್ಲ ಎಲ್ಲ ಒಂದು ಸೆಂಟರ್ಗಳಲ್ಲಿ. ಅದಕ್ಕೆ ಅವರು ಕೇಳ್ತಾ ಇದ್ದಾರೆ. ಅಲ್ಲಿ ಒಂದು ಕ್ಲೈಮೇಟ್ ಕೂಡ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. 120 ಡಿಗ್ರಿ ಅಷ್ಟು ತಡೆಯಲಾರದಷ್ಟು ಶೆಕೆ ಇದೆ. ಅದಕ್ಕೆ ಧಗೆಗೆ ಅವ್ರು ಏನಂತ ಇದ್ದಾರೆ, ಇನ್ನ ಒಬ್ಬೊಬ್ಬರಾಗಿ ಅವ್ರು ಕೇಳ್ತಾ ಇದ್ದಾರೆ, ಪ್ರಭುಪಾದರ ಅನುಮತಿ ಕೇಳ್ತಾ ಇದ್ದಾರೆ, ನಾವು ಮತ್ತೆ ವಾಪಸ್ ನಮ್ಮ ಸೆಂಟರ್ಗಳಿಗೆ ಹೋಗಿ ಅಲ್ಲಿ ನಮ್ಮ ಒಂದು ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡಬಹುದಾ ಅಂತ. ಅದಕ್ಕೆ ಎಲ್ಲರೂ ಒಬ್ಬೊಬ್ಬರಾಗಿ ಒಂದು ವೃಂದಾವನವನ್ನು ಬಿಟ್ಟು ಅವರ ಒಂದು ಇಸ್ಕಾನ್ಗಳ ಸಂಸ್ಥೆಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಮತ್ತೆ ಇಲ್ಲಿ ಏನಾಗ್ತಾ ಇದೆ, ಕೃಷ್ಣ ಬಲರಾಮ ದೇವಾಲಯದಲ್ಲಿ ಭಕ್ತರು ಅವಿರತವಾಗಿ ಕೀರ್ತನ ಕಾರ್ಯದಲ್ಲಿ ಮುಂದುವರಿತಾ ಇದ್ದಾರೆ. ವರದ ಹೆಗ್ಡೆ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ವೃಂದಾವನದಲ್ಲಿ ಜೂನ್ ತಿಂಗಳು ಬರುತ್ತಿದ್ದಂತೆ ಹವೆ ಬಿಸಿಲಿನ ಝಳದಿಂದ ಕೂಡಿತ್ತು. ಸ್ವಚ್ಛ ನೀಲ ಆಕಾಶವು ಮೊದಲ ತೇವ ಬಂದಾಗ ಮಬ್ಬಾಯಿತು. ಮಧ್ಯಾಹ್ನದಿಂದ ಸಂಜೆ 4 ಗಂಟೆಯವರೆಗೆ ಬರಿಗಾಲು ಸುಡುವಂತಹ ಬಿಸಿಲು. ವೃಂದಾವನದ ಜನ ತಮ್ಮ ಚಟುವಟಿಕೆಗಳನ್ನು ಬೆಳಗ್ಗೆ ಅಥವಾ ಸಂಜೆಗೆ ಮಿತಿಗೊಳಿಸಿಕೊಂಡು ಉಳಿದಂತೆಲ್ಲ ಮನೆಯಲ್ಲೇ ಇರುತ್ತಿದ್ದರು. ಸೆಕೆಯು ಹಸಿವನ್ನೇ ಕೊಲ್ಲುತ್ತಿದ್ದರಿಂದ ಮಧ್ಯಾಹ್ನದ ಊಟವನ್ನೇ ಕೈ ಬಿಡುತ್ತಿದ್ದರು. ಯಮುನೆ ತೆಳ್ಳಗೆ ಬಿಸಿಯಾಗಿ ಮುದ ನೀಡಲಾರದವಳಾಗಿದ್ದಳು. ಮಾವಿಲ್ಲದ ದನಕರುಗಳು ತಾರಿ ಹೋಗಿದ್ದವು. ಒಣ ಗಾಳಿ ಧೂಳ್ಮಡವನ್ನೆಬ್ಬಿಸುತ್ತಿತ್ತು. ನೊಣಗಳು ಸೊಳ್ಳೆಗಳು ಬಿಸಿಗಾಳಿಗೆ ಸತ್ತು ಹೋದವು. ಆ ದಗೆಯಲ್ಲೂ ಹೇಗೋ ಬದುಕಿ ಉಳಿದು ಪ್ರಭುಪಾದರ ತೋಟದ ಗೋಡೆಯುದ್ದಕ್ಕೂ ಹಬ್ಬಿಕೊಂಡಿದ್ದ ಪುಷ್ಪಗಳ ಸೌರಭವು ಆ ಬೇಸಿಗೆ ಹಿತಕಾರಿಯಾದ ಸಂಗಾತಿಯಾಗಿತ್ತು. ಜೂನ್ ತಿಂಗಳ ಆರಂಭದಲ್ಲಿ ತಮ್ಮ ಆರೋಗ್ಯವು ಸುಧಾರಿಸುತ್ತಿರುವ ಅನುಭವ ಶ್ರೀಲ ಪ್ರಭುಪಾದರಿಗಾಯಿತು. ಬೆಳಗಿನ ಪ್ರಯಾಣವನ್ನು ಪುನರಾರಂಭಿಸಲು ಕೋರಿದರು. ಕಾರಿನ ಬಳಿಗೆ ಕರೆತಂದಾಗ ಸ್ವಲ್ಪ ದಿವಸಗಳಲ್ಲೇ ನಾನು ಇಳಿದು ನಡೆದಾಡುತ್ತೇನೆ ಎಂದರು. ಕೃಷ್ಣ ಪ್ರಜ್ಞೆಯ ಚಳುವಳಿ ಮತ್ತು ಭಕ್ತರ ಕಳವಳಕ್ಕೆ ತಕ್ಕಂತೆ ಅಲಹಾಬಾದಿನ ಹಳೆಯ ಗೆಳೆಯ ಡಾಕ್ಟರ್ ಘೋಷ್ ಬಂದು ಶ್ರೀಲ ಪ್ರಭುಪಾದರ ಕಾಯಿಲೆಯನ್ನು ವಿವರವಾಗಿ ಪರಿಶೀಲಿಸಿದರು. ತಪಾಸಣೆಗೆ ಶ್ರೀಲ ಪ್ರಭುಪಾದರು ಒಪ್ಪಿಕೊಂಡರು. ಆದರೆ ಆಗಾಗ ಕ್ರಮವಾಗಿ ಅವರ ರಕ್ತದೊತ್ತಡವನ್ನು ಪರೀಕ್ಷಿಸಬೇಕು, ಬಗೆ ಬಗೆಯ ಔಷಧಗಳನ್ನು ತೆಗೆದುಕೊಳ್ಳಬೇಕು, ವಿಶೇಷ ಚಿಕಿತ್ಸೆಗಳಿಗೆ ಒಳಗಾಗಬೇಕು ಎಂದು ಷರತ್ತುಗಳಿದ್ದುದರಿಂದ ಶ್ರೀಲ ಪ್ರಭುಪಾದರು ವೈದ್ಯರ ಆದೇಶವನ್ನು ಪಾಲಿಸಲಿಲ್ಲ. ಆದರೆ ಸೇವಕರು ಕೊಟ್ಟ ಅಂಗಮರ್ದನದಿಂದ ತಮ್ಮ ಆರೋಗ್ಯ ಸುಧಾರಿಸಿದೆ ಎಂದು ಭಾವಿಸಿಕೊಂಡರು. ಹೀಗೆ ಮುಂದುವರಿದರೆ 1.5 ತಿಂಗಳಲ್ಲಿ ರೋಗಮುಕ್ತರಾಗುವುದಾಗಿ ಹೇಳಿದರು. ನನ್ನ ಆರೋಗ್ಯ ಸುಧಾರಿಸುವವರೆಗೆ ವೃಂದಾವನ ಬಿಟ್ಟು ಕದಲುವುದಿಲ್ಲ ಎಂಬ ಅಂಶವನ್ನು ಮಾತ್ರ ಒತ್ತಿ ಹೇಳಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈಗ ಎಲ್ಲರೂ ಕೂಡ ವಾಪಸ್ ಅವರವರ ಒಂದು ಸಂಸ್ಥೆಗಳಿಗೆ ಹಿಂದಿರುಗಿದ್ದಾರೆ, ಆ ಸೆಂಟರ್ಗಳಿಗೆ. ಈಗ ಬೃಂದಾವನದ ವಾತಾವರಣದ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಬೃಂದಾವನ ಹೇಗಿದೆ ಜೂನ್ ತಿಂಗಳಲ್ಲಿ ಅಂತ. ಅಲ್ಲಿ ಹವಿ ಬಿಸಿಲು ತುಂಬಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆಕಾಶ ಅದು ನೀಲಿ ಆಕಾಶ. ಮತ್ತೆ ಅಲ್ಲಿ ಸಂಜೆ ಸಮಯದಲ್ಲಿ ಸ್ವಲ್ಪ ಮಬ್ಬಾಗುತ್ತೆ, ಅಂದ್ರೆ ಒಂದು ಮೋಡಗಳಿಂದ. ಮತ್ತೆ ಮಧ್ಯಾಹ್ನದಿಂದ ಸಂಜೆ 4 ಗಂಟೆವರೆಗೂ ಬರಿಗಾಲಲ್ಲಿ ಯಾರು ಓಡಾಡಕ್ಕಾಗಲ್ಲ ಅಂತಹ ಒಂದು ಸುಡುವಂತ ಬಿಸಿಲಿರುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಆ ಒಂದು ಬಿಸಿಲಿಗೆ ಏನಾಗ್ತಾ ಇದೆ ಅಂದ್ರೆ, ಅಲ್ಲಿ ಜನ ಯಾರು ಕೂಡ ಅವ್ರ ಕೆಲಸಗಳನ್ನ ಬೆಳಿಗ್ಗೆ ಅಥವಾ ಸಂಜೆ ಮಾಡ್ಕೊಡ್ತಾರೆ ಹೊರತು ಮಧ್ಯಾಹ್ನದಲ್ಲಿ ಯಾರು ಹೊರಗಡೆ ಬರೋದಿಲ್ಲ ಅಂತ. ಮತ್ತೆ ಆ ಒಂದು ಶೆಕೆಗೆ ಯಾರು ಮಧ್ಯಾಹ್ನದ ಊಟ ಕೂಡ ಮಾಡೋದಿಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಯಮುನಾ ನದಿ, ಯಮುನಾ ನದಿ ಕೂಡ ಅಲ್ಲಿಂದ ಕೂಡ ಬಿಸಿ ಒಂದು ದಗೆನೆ ಬರ್ತಾ ಇದೆ ಹೊರತು ಅಲ್ಲಿ ತಂಪು ಅನ್ನೋದೇ ಇಲ್ಲ ಅನ್ನೋ ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ಒಂದು ದನಕರುಗಳಿಗೂ ಕೂಡ ಅಲ್ಲಿ ಮೇವು ಸಿಗ್ತಾ ಇಲ್ಲ, ಎಲ್ಲ ಒಣಗೋಗಿದೆ. ಒಣ ಗಾಳಿ ಬೀಸ್ತಾ ಇದೆ. ಎಂತ ಒಣಗಾಳಿ ಅಂತಂದ್ರೆ ಅಲ್ಲಿ ಒಂದು ಸಣ್ಣ ಸಣ್ಣ ನೊಣಗಳು ಸೊಳ್ಳೆಗಳು ಕೂಡ ಆ ಬಿಸಿಗಳಿಗೆ ಸತ್ತು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ದಗೆಯಲ್ಲಿ ಹಾಗೂ ಹೀಗೂ ಅವರ ತೋಟದಲ್ಲಿ ಗೋಡೆ ಮೇಲೆ ಹಬ್ಬಿದಂತಹ ಒಂದು ಹೂವಿನ ಒಂದು ಗಿಡದ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ನಿಜವಾಗ್ಲೂ ಕೂಡ ಹಿತವಾಗಿ ಕಾಣಿಸ್ತಾ ಇತ್ತು. ಅದೊಂದು ಮಾತ್ರ ಅಲ್ಲಿ ಉಳ್ಕೊಂಡಿದ್ರಿಂದ ಅದು ನೋಡೋದಕ್ಕೆ ಸುಂದರವಾಗಿ ಕಾಣ್ತಾ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಜೂನ್ ತಿಂಗಳಲ್ಲಿ ಆರಂಭದಲ್ಲಿ ಏನಾಯ್ತು ಅಂದ್ರೆ, ಆರೋಗ್ಯನ ಸುಧಾರಿಸುತ್ತಿರುವ ಪ್ರಭುಪಾದರು
ಅಂದ್ರೆ ಅವ್ರಿಗೆ ಅನಿಸ್ತು ಈಗ ನನ್ನ ಒಂದು ಆರೋಗ್ಯ ಸುಧಾರಿಸ್ತಾ ಇದೆ, ನಾನು ಇನ್ನೇನ್ ಸ್ವಲ್ಪ ದಿನದಲ್ಲೇ ನಾನು ಮಾರ್ನಿಂಗ್ ವಾಕ್ ಹೋಗ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ಮತ್ತೆ ಕಾರ್ನಲ್ಲಿ ಬರ್ತೀನಿ, ಇನ್ ಸ್ವಲ್ಪ ದಿನ ಆದ್ಮೇಲೆ ನಾನು ಇಳಿದು ನಡೆದಾಡ್ತೀನಿ ಅಂತ ಹೇಳಿ ಅಷ್ಟು ಖುಷಿ ಆಗ್ತಾ ಇದೆ ಅವ್ರಿಗೆ. ನನ್ನ ಆರೋಗ್ಯ ಸರಿ ಹೋಗ್ತಾ ಇದೆ, ನಾನು ಸರಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವ್ರ ಭಕ್ತರು ಅವರ ಒಂದು ಹಳೆಯ ಗೆಳೆಯ ಡಾಕ್ಟರ್ ಘೋಷ್ ಅವರನ್ನ ಕರೆಸ್ತಾ ಇದ್ದಾರೆ. ಕರೆಸಿ ಅವ್ರನ್ನ ಪ್ರಭುಪಾದರನ್ನು ಕೂಡ ಒಪ್ಸಿದ್ದಾರೆ ಒಂದ್ಸತಿ ಅವರು ಚೆಕಪ್ ಮಾಡ್ಲಿ, ಮೆಡಿಕಲ್ ಚೆಕಪ್ ಮಾಡ್ಲಿ ಅಂತ. ಆಗ ಬಂದಂತಹ ಡಾಕ್ಟರ್ ಘೋಷ್ ಅವ್ರಿಗೆ ಹೇಳ್ತಾ ಇದ್ದಾರೆ, ಆಗಾಗ ರಕ್ತದೊತ್ತಡ BP ಚೆಕ್ ಮಾಡ್ಬೇಕು ನಿಮ್ಗೆ, ಮತ್ತೆ ಬೇರೆ ಬೇರೆ ಔಷಧಿಗಳನ್ನ ತಗೋಬೇಕು, ಮತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಚಿಕಿತ್ಸೆಗಳಿದೆ ಅದನ್ನೆಲ್ಲ ಮಾಡಿಸ್ಕೋಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಭುಪಾದರು ಅದಕ್ಕೆ ಒಪ್ಲಿಲ್ಲ. ಅವರ ಒಂದು ಆದೇಶಗಳನ್ನ ಅವ್ರು ಪಾಲಿಸ್ಲಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನನ್ನ ಯಾರು ಶಿಷ್ಯಂದಿರಿದ್ದಾರೆ ಅವ್ರು ನನಗೆ ಮಾಡಿರುವಂತ ಅಂಗಮಾರ್ದನ ಮಸಾಜ್ ಏನ್ ಮಾಡ್ತಾ ಇದ್ದಾರೆ ಅದ್ರಲ್ಲೇ ನನ್ನ ಆರೋಗ್ಯ ಸುಧಾರಿಸಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ 1.5 ತಿಂಗಳಲ್ಲಿ ರೋಗ ಮುಕ್ತರಾಗ್ತೀರಿ ಅಂತ ಕೂಡ, ಹೀಗೆ ಇದ್ರಿ ಅಂದ್ರೆ ನೀವು ಇನ್ನೊಂದೂವರೆ ತಿಂಗಳು ಅಷ್ಟೇನೆ, ಅಷ್ಟ್ರಲ್ಲಿ ನೀವು ಸರಿ ಹೋಗ್ತೀರಾ ಅಂತ ಇಲ್ಲಿ ಕೂಡ ಡಾಕ್ಟರ್ ಘೋಷ್ ಹೇಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಪ್ರಭುಪಾದರು ಕೂಡ ಹೇಳ್ತಾ ಇದ್ದಾರೆ, ನನ್ನ ಆರೋಗ್ಯ ಪರಿಪೂರ್ಣವಾಗಿ ಸರಿ ಹೋಗೋವರೆಗೂ ನಾನು ವೃಂದಾವನವನ್ನ ಬಿಟ್ಟು ಎಲ್ಲೂ ಕದಲೋದಿಲ್ಲ, ಎಲ್ಲೂ ಹೋಗೋದಿಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ. ವೆಂಕಟೇಶ್ ಪ್ರಭುಜಿ ಓದಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದಿ. ಮಾತಾಜಿ, ಒಂದು ಬೆಳಿಗ್ಗೆ ದೇವಾಲಯದ ಶ್ರೀಮೂರ್ತಿಗಳನ್ನು ನೋಡ ಬಯಸಿದರು. ಶಿಷ್ಯರು ಕೂಡಲೇ ಅವರನ್ನು ತೂಗು ಕುರ್ಚಿಯಲ್ಲಿ ಕೃಷ್ಣ ಬಲರಾಮರ ಮುಂದೆ ತಂದರು. ಕಮಲ ವೃಕ್ಷದ ಕೆಳಗೆ ಕುರ್ಚಿಯಲ್ಲಿ ಕುಳಿತು ಆ ದಿವ್ಯ ಸಹೋದರರನ್ನು ನೋಡುತ್ತಿದ್ದರು. ಕಣ್ಣಿಂದ ನೀರು ಹರಿದು ಕೆನ್ನೆಗಿಳಿಯುತ್ತಿತ್ತು. ಚೆನ್ನಾಗಿ ವಸ್ತ್ರಾಲಂಕಾರ ಮಾಡಲಾಗಿದೆ ಎಂದರು. ಕೃಷ್ಣ ಬಲರಾಮರ ಸನ್ನಿಧಿ ಹಿತವಾಗಿತ್ತು. ಕಮಲಾ ವೃಕ್ಷದ ತಂಪು ನೆರಳು ಸೇರಿಕೊಂಡಿತ್ತು. ಕಾಂಟ್ರಾಕ್ಟರ್ ಈ ಮರವನ್ನು ಕತ್ತರಿಸಬೇಕೆಂದಿದ್ದ, ಆದರೆ ನಾನು ಬಿಡಲಿಲ್ಲ. ಈಗ ಕಮಲಾ ಮರಗಳೇ ಹೆಚ್ಚಾಗಿಲ್ಲ. ಈ ಲೌಕಿಕರಿಗೆ ಇವೆಲ್ಲ ಗೊತ್ತಾಗುವುದಿಲ್ಲ ಎಂದರು. ಪ್ರತಿದಿನವೂ ತಪ್ಪದೆ ಶ್ರೀಮೂರ್ತಿಗಳ ದರ್ಶನಕ್ಕೆ ಶ್ರೀಲ ಪ್ರಭುಪಾದರು ಬರಲಾರಂಭಿಸಿದರು. ಇದು ಕೊನೆಗೆ ಇಸ್ಕಾನ್ ಭಕ್ತರೊಂದಿಗೆ ಮತ್ತು ಅತಿಥಿಗಳೊಂದಿಗೆ ನಿಶ್ಚಯ ಯಾತ್ರೆಗೆ ತಿರುಗಿತು. ಶ್ರೀಲ ಪ್ರಭುಪಾದರು ತೂಗು ಕುರ್ಚಿಯಲ್ಲಿ ಕಮಲಾ ಮರದ ನೆರಳಿನಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಇತರ ಭಕ್ತರೆಲ್ಲ ಕೀರ್ತನದ ಮೂಲಕ ಸ್ಪಂದಿಸುತ್ತಿದ್ದರು. ವೃಂದಾವನದ ರಮಣ ರೇತಿ ದೇವಾಲಯದ ಅಂಗಳದಲ್ಲಿ ಶ್ರೀಲ ಪ್ರಭುಪಾದರೊಂದಿಗೆ ಕೀರ್ತನದಲ್ಲಿ ತೊಡಗುವುದು ಶಿಷ್ಯರ ಪಾಲಿಗೆ ಅಲೌಕಿಕ ಜಗತ್ತಿನ ಸಾರವೇ ಆಗಿತ್ತು. ಮಾತಾಜಿ ಸ್ವಲ್ಪ ಶ್ರೀಲ ಪ್ರಭುಪಾದರ ದೇಹವು ರೋಗದಿಂದ ಜರ್ಜರಿತವಾದಂತೆ ಕಂಡು ಬಂದರು. ಅವರು ಎಂದಿನಂತೆ ಚುರುಕಾಗಿದ್ದರು. ಪ್ರತಿದಿನ ಬೆಳಿಗ್ಗೆ ಯಾರು ಬಂದಿದ್ದಾರೆ, ಯಾರು ಬಂದಿಲ್ಲ ಎಂಬುದನ್ನು ಗಮನಿಸುತ್ತಿದ್ದರು. ಶ್ರೀಲ ಪ್ರಭುಪಾದರು ತೂಗು ಕುರ್ಚಿಯಲ್ಲಿ ಕುಳಿತು ಕೃಷ್ಣ ಬಲರಾಮರನ್ನು ನೋಡುತ್ತಿದ್ದಾಗ ಅವರೊಂದಿಗಿರುವ ವಿಶೇಷ ಸೌಲಭ್ಯಕ್ಕಾಗಿ ಆತೊರೆಯುತ್ತಿದ್ದರು. ವೃಂದಾವನದ ನಿವಾಸಿಗಳು ಮತ್ತು ಅತಿಥಿಗಳು ಪ್ರಭುಪಾದರ ಸುತ್ತ ಸೇರಿ ಆಗಾಗ ಅವರ ಪಾದ ಮೂಲದಲ್ಲಿ ಹಣವಿಟ್ಟು ಬರುತ್ತಿದ್ದರು. ಉತ್ಸಾಹದಿಂದ ಗುರುಕುಲದ ಎಳೆಯರು ಪ್ರಭುಪಾದರ ಪಾದಗಳಿಗೆ ನಮಸ್ಕರಿಸಿ ಹಣವನ್ನು ಇರಿಸಿ ಹೋಗುತ್ತಿದ್ದರು. ಅವರ ಕಾರ್ಯದರ್ಶಿಗಳಲ್ಲಿ ಒಬ್ಬ ಚಾಮರವನ್ನು ಬೀಸುತ್ತಿದ್ದ. ಶ್ರೀಲ ಪ್ರಭುಪಾದರು ಕೃಷ್ಣ ಬಲರಾಮರ ಮೂರ್ತಿಗಳ ಮೇಲೆ ದೃಷ್ಟಿ ನೆಟ್ಟು ಗಂಭೀರವಾಗಿ ಸರಳವಾಗಿ ಕುಳಿತಿರುತ್ತಿದ್ದರು. ಧನ್ಯವಾದ ಮಾತಾಜಿ. ಮಾತಾಜಿ ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ಮಾತಾಜಿ ಈಗ ಡಾಕ್ಟರ್ ಘೋಷ್ ಬಂದು ಹೇಳ್ತಾ ಇದ್ದಾರೆ, ಇನ್ನು 1.5 ತಿಂಗಳಲ್ಲಿ ಪ್ರಭುಪಾದರು ರೆಡಿ ಆಗ್ಬಿಡ್ತಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಅಲ್ಲಿವರೆಗೂ ನಾವು ವೃಂದಾವನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ಕೂಡ. ಆಮೇಲೆ ಈಗ ದಿನಚರಿ ಯಾವ ರೀತಿ ಇರುತ್ತೆ ಅಂತ ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ದಿನ ಇನ್ಮೇಲೆ ಅವರು ಶ್ರೀಮೂರ್ತಿಗಳನ್ನ ಅಂದ್ರೆ ಕೃಷ್ಣ ಬಲರಾಮರನ್ನ ಅವರ ಒಂದು ದರ್ಶನ ಮಾಡೋದಕ್ಕೆ ಅವರು ಇಷ್ಟಪಡ್ತಾ ಇದ್ದಾರೆ, ಬಯಸ್ತಾ ಇದ್ದಾರೆ. ಅದಕ್ಕೆ ಅವರೆಲ್ಲ ಶಿಷ್ಯದಿರೋರನ್ನ ತೂಕು ಕುರ್ಚಿ ಅದರಲ್ಲಿ ಕರ್ಕೊಂಡ್ಬಂದು ಅವರನ್ನ ಅಲ್ಲಿ ಕೂರಿಸ್ತಾ ಇದ್ದಾರೆ. ಅವರನ್ನ ಒಂದು ತಮಾಲ ವೃಕ್ಷ ಅನ್ನುವಂತಹ ಒಂದು ಮರದ ಕೆಳಗಡೆ ಕೂರಿಸ್ತಾ ಇದ್ದಾರೆ. ಮತ್ತೆ ಅವರಲ್ಲಿ ಕೂತ್ಕೊಂಡು ಈ ಕೃಷ್ಣ ಬಲರಾಮರನ್ನ ನೋಡ್ತಾ ಇದ್ದಾರೆ. ಅವರನ್ನ ನೋಡಿ ಅವರಿಗೆ ಕಣ್ಣಲ್ಲಿ ನೀರ್ ಹಾಕೋತಾ ಇದ್ದಾರೆ. ಮತ್ತೆ ಅವರ ಒಂದು ವಸ್ತ್ರಾಲಂಕಾರ ಯಾವ ರೀತಿ ಇದೆ ಎಲ್ಲವನ್ನು ಕೂಡ ನೋಡಿ ಮೆಚ್ಕೋತಾ ಇದ್ದಾರೆ. ಮತ್ತೆ ಕೃಷ್ಣ ಬಲರಾಮರನ್ನ ಸಾನ್ನಿಧ್ಯದಲ್ಲಿ ಇರುವಂತದ್ದು ನನಗೆ ಹಿತವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಆ ತಮಾಲ ವೃಕ್ಷದ ಬಗ್ಗೆ ಹೇಳ್ತಾ ಇದ್ದಾರೆ. ತಮಾಲ ವೃಕ್ಷವನ್ನ
ಇಸ್ಕಾನ್ ಸಂಸ್ಥೆ ಅದರಲ್ಲಿ ಕನ್ಸ್ಟ್ರಕ್ಷನ್ ಆಗ್ಬೇಕಾದ್ರೆ ಕಾಂಟ್ರಾಕ್ಟರ್ ಹೇಳಿದಂತೆ ಈ ಮರವನ್ನ ಕತ್ತರಿಸ್ತೀವಿ ಅಂತ, ಅದಕ್ಕೆ ಅವ್ರು ಬಿಡ್ಲಿಲ್ಲ ಅಂತ, ಇಲ್ಲ ಈ ಮರ ಇಲ್ಲೇ ಇರ್ಬೇಕು ಅಂತ ಅವ್ರ ಜೊತೆ ಜಗಳ ಮಾಡಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಈಗ ಇಲ್ಲಿ ಸುತ್ತಮುತ್ತ ಎಲ್ಲೂ ಕೂಡ ಈ ಒಂದು ವೃಕ್ಷ ನೋಡೋಕೆ ಸಾಧ್ಯ ಇಲ್ಲ, ಈ ಲೌಕಿಕ ಜನರಿಗೆ ಗೊತ್ತಾಗೋದಿಲ್ಲ, ಅವ್ರೆಲ್ಲ ಮರಗಳನ್ನ ಕಡಿದು ಹಾಕ್ತಾರೆ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಮತ್ತೆ ಪ್ರತಿದಿನ ತಪ್ಪದೆ ಅವರು ಈ ದರ್ಶನಕ್ಕೆ ಬರ್ತಾ ಇದ್ದಾರೆ. ಪ್ರತಿದಿನ ಬೆಳಿಗ್ಗೆ ಕೃಷ್ಣ ಬಲರಾಮರ ದರ್ಶನಕ್ಕೆ ಬರ್ತಾ ಇದ್ದಾರೆ. ಆ ಸಮಯದಲ್ಲಿ ಎಲ್ಲ ಭಕ್ತರು ಮತ್ತೆ ಅತಿಥಿಗಳು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ. ಅವರಿಗೆ ವಯಸ್ಸಾಗಿರ್ಬೋದು, ಆದ್ರೆ ಅವರು ಕೂತಿದ್ದ ಜಾಗದಲ್ಲಿ ಅವ್ರು ನೋಡ್ತಾ ಇದ್ದಾರೆ ಯಾರೆಲ್ಲ ಒಂದು ದರ್ಶನಕ್ಕೆ ಬರ್ತಾ ಇದ್ದಾರೆ, ಯಾರೆಲ್ಲ ಬರ್ತಾ ಇಲ್ಲ ಅನ್ನೋದನ್ನ ಕೂಡ ಭಕ್ತರು ಅತಿಥಿಗಳು ಎಲ್ಲರನ್ನು ಕೂಡ ಅವರು ಗಮನಿಸ್ತಾ ಇದ್ದಾರೆ ಕೂತಲ್ಲಿಯೇ. ಮತ್ತೆ ಅವರು ಕೀರ್ತನೆ ಮೂಲಕ, ಅಂದ್ರೆ ಎಲ್ಲ ಭಕ್ತರು ಕೀರ್ತನೆ ಮಾಡೋದು, ಅವರಿಗೆ ಪ್ರಭುಪಾದರ ಜೊತೆಯಲ್ಲಿ ಅಲ್ಲಿ ಕೂತ್ಕೊಂಡು ಕೀರ್ತನೆ ಮಾಡುವಂಥದ್ದು ಅದೊಂದು ಅಲೌಕಿಕ ಸುಖವನ್ನ ಕೊಡ್ತಾ ಇದೆ, ಅಲೌಕಿಕವಾದ ಜಗತ್ತಿನಲ್ಲಿ ನಿರ್ಮಾಣ ಮಾಡ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದರ ದೇಹ ರೋಗದಿಂದ ಜರ್ಜರಿತವಾಗಿದ್ರು ಕೂಡ ಅವರು ಹೇಳ್ತಾ ಇದ್ದಾರೆ, ಅದೇ ನನ್ನ ಒಂದು ಮೆದುಳು ಅದು ಕೆಲಸ ಮಾಡ್ತಾ ಇದೆ, ದೇಹ ನನ್ಗೆ ಸಹಕರಿಸ್ಲಿಲ್ಲ ಅಂದ್ರೂ ಕೂಡ ಮೆದುಳು ಕೆಲಸ ಮಾಡ್ತಾ ಇದೆ ಅಂತ ಅವ್ರು ಪ್ರತಿದಿನ ಗಮನಿಸ್ತಾ ಇದ್ದಾರೆ. ದಿನ ಬೆಳಿಗ್ಗೆ ಯಾರೆಲ್ಲ ಬರ್ತಾ ಇದ್ದಾರೆ, ಭಗವಂತರ ದರ್ಶನಕ್ಕೆ ಯಾರೆಲ್ಲ ಬರ್ತಿಲ್ಲ ಎಲ್ಲವನ್ನು ಕೂಡ ಅವರು ನೋಡ್ತಾ ಇದ್ದಾರೆ. ಮತ್ತೆ ಶ್ರೀಲ ಪ್ರಭುಪಾದರು ಅಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾಗ ವಿಶೇಷ ಸೌಲಭ್ಯಕ್ಕಾಗಿ ಹಾತೊರೀತಿದ್ರು. ಅಂದ್ರೆ ಎಲ್ಲ ಭಕ್ತರು ಕೂಡ ಪ್ರಭುಪಾದರ ಜೊತೆ ಕುಳಿತು ಈ ಒಂದು ಭಗವಂತನ ದರ್ಶನ ಮಾಡುವಂಥದ್ದು, ಕೀರ್ತನೆ ಮಾಡುವಂಥದ್ದು, ಅದು ಅವ್ರಿಗೆ ಅಂತಹ ಒಂದು ಸಂದರ್ಭಕ್ಕಾಗಿ ಅವರು ಕೂಡ ಹಾತೊರಿತಾ ಇದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೃಂದಾವನದ ನಿವಾಸಿಗಳು ಮತ್ತೆ ಅತಿಥಿಗಳು ಪ್ರಭುಪಾದರ ಸುತ್ತ ಸೇರಿ ಆಗಾಗ ಅವರ ಅಂದ್ರೆ ಆ ಒಂದು ದರ್ಶನ ಎಲ್ಲ ಆದ್ಮೇಲೆ ಬಂದಂತಹ ಒಂದು ಭಕ್ತರು ಏನ್ ಮಾಡ್ತಿದ್ರು, ಅವರ ಪ್ರಭುಪಾದರ ಕಾಲತ್ರ ಅವರ ಕೈಲಾದಷ್ಟು ಹಣವನ್ನ ಅಲ್ಲಿ ಇಟ್ಟು ಹೋಗ್ತಾ ಇದ್ರು. ಮತ್ತೆ ಗುರುಕುಲದ ಹುಡುಗರೆಲ್ಲ ಅಲ್ಲಿಗೆ ಬಂದು ನಮಸ್ಕಾರ ಮಾಡಿ ಆ ಹಣವನ್ನ ತಗೋತಾ ಇದ್ರು ಅಂತ. ಮತ್ತೆ ಅವರ ಕಾರ್ಯದರ್ಶಿಗಳಲ್ಲಿ ಒಬ್ಬ ಚಾಮರವನ್ನ ಬೀಸ್ತಾ ಇದ್ದ, ಅಂದ್ರೆ ಅವರಿಗೆ ಪ್ರಭುಪಾದರಿಗೆ ಗಾಳಿಯನ್ನ ಬೀಸ್ತಾ ಇದ್ದ. ಮತ್ತೆ ಶ್ರೀಲ ಪ್ರಭುಪಾದರು ಕೃಷ್ಣ ಬಲರಾಮನ ಮೂರ್ತಿಗಳ ಮೇಲೆ ದೃಷ್ಟಿಯನ್ನಿಟ್ಟು ಗಂಭೀರವಾಗಿ ಸರಳವಾಗಿ ಸದಾ ಕೂತ್ಕೊಂಡು ಅವರನ್ನ ನೋಡ್ತಾ ಇರ್ತಿದ್ರು ಅಂತೇಳಿ ಹೇಳ್ತಾ ಇದ್ದಾರೆ. ಆಯ್ತು ಮಾತಾಜಿ, ಟೈಮ್ ಆಯ್ತು ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ಅದು ಋತ್ವಿಕ್ ಅಂತಂದ್ರಲ್ಲ, ಅದೇ ನಂಗೆ ಗೊತ್ತಾಗ್ಲಿಲ್ಲ ಮಾತಾಜಿ. ನನ್ಗೆ ನನ್ನ ಹತ್ರ ಪುನಃ ಇಸ್ಕೊಂಡವ್ರು ಬಂದಿದ್ರು ಮಾತಾಜಿ, ಇಲ್ಲಿ ಒಂದ್ 8 ದಿವಸ ಇದ್ರು ಅವರು ಅದೇನೋ ಋತ್ವಿಕ್ ಅಂತ ಅಂದ್ರು. ಅದು ಋತ್ವಿಕ್ ಬೇರೆ ನಾವು ಬೇರೆ ಏನೇನೋ ಅಂದ್ರ ಅವ್ರು ನನಗೆ. ಅದು ಈಗ ಋತ್ವಿಕ್ ಅಂತ ಈಗ ಹೊರಟು ಬತ್ತು, ಮತ್ತೆ ಸುಮ್ನೆ ನಿಮಗೆ ಕೇಳಿದ್ ಮಾತಾಜಿ. ಋತ್ವಿಕ್ ಅಂದ್ರೆ ಪ್ರಭುಜಿ ಈಗ ಪ್ರಭುಪಾದ್ರು ಇನ್ನ ಬದುಕಿದ್ದಾರೆ, ಈ ಸಂದರ್ಭದಲ್ಲಿ ಅವ್ರನ್ನ ಬದುಕಿದ್ದಾರೆ, ಆದ್ರೆ ಯಾರಿಗೂ ದೀಕ್ಷೆ ಕೊಡುವಂತಹ ಸ್ಥಿತಿಯಲ್ಲಿ ಅವ್ರಿಲ್ಲ. ಅವ್ರ ಆರೋಗ್ಯ ಸರಿ ಇಲ್ಲ. ಆದ ಕಾರಣ ಅವ್ರು ಏನಂತ ಇದ್ದಾರೆ, ನನ್ನ ಪರವಾಗಿ ನನ್ನ ಶಿಷ್ಯನನ್ನ ಆಯ್ಕೆ ಮಾಡ್ತೀನಿ, ಅವನು ನನ್ನ ಪರವಾಗಿ ಗುರುವಾಗಿ ಬೇರೊಬ್ಬರಿಗೆ ದೀಕ್ಷೆ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಅವ್ರು ಬದುಕಿರೋವರೆಗೂ ಅವ್ರು ಬೇರೆ ಯಾರು ಕೊಡೋ ಹಾಗಿಲ್ಲ, ಆದ್ರೆ ಅವ್ರು ಇರುವಾಗ ಅವ್ರ ಕೈಲಿ ಆಗ್ತಿಲ್ಲ ಅನ್ನೋದಕ್ಕಾಗಿ ಅವರು ಇನ್ನೊಬ್ಬರನ್ನ ನೇಮಿಸ್ತಾ ಇದ್ದಾರೆ. ಆದ್ರೆ ಯಾವಾಗ ಪ್ರಭುಪಾದ್ರು ಇಲ್ಲವಾಗ್ತಾರೆ ಆಗ ಋತ್ವಿಕಿಸಮ್ ಅದು ನಡೆಯೋದಿಲ್ಲ. ಅಂದ್ರೆ ಈಗ ಅವರ ಪರವಾಗಿ ಮಾಡೋದಲ್ಲ, ಅವರು ಯಾರನ್ನ ಗುರುವಾಗಿ ಮಾಡಿದ್ರೆ ಅವ್ರು ಗುರುನೇ, ಅವ್ರು ದೀಕ್ಷಾ ಗುರುನೇ. ಅವರು ಆಮೇಲೆ ಯಾರಿಗೆ ದೀಕ್ಷೆ ಕೊಡ್ತಾರೆ ಅವರು ಶಿಷ್ಯಂದಿರೇ ಆಗ್ತಾರೆ. ಆದ್ರೆ ಈ ಒಂದು ವಿಚಾರದಲ್ಲಿ ಇಸ್ಕಾನ್ ನ ಶಿಷ್ಯರಲ್ಲಿಯೇ ಒಂದು ಚರ್ಚೆ ಆಗುತ್ತೆ, ಅವರಲ್ಲಿ ಒಂದು ಕನ್ಫ್ಯೂಷನ್ ಬರುತ್ತೆ. ಅವ್ರೇನ್ ಅನ್ಕೋತಾರೆ, ಪ್ರಭುಪಾದ್ರು ಹೇಳ್ತಾ ಇದ್ದಾರೆ ಈ ಋತ್ವಿಕಿಸಮ್ ಅನ್ನೋದು ಅವ್ರು ಹೋದ್ಮೇಲೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಈಗ ಕೆಲವೊಂದು ಇಸ್ಕಾನ್ಗಳವ್ರು ಏನ್ ಮಾಡ್ತಾರೆ, ನಾವು ದೀಕ್ಷೆ ಕೊಡ್ತೀವಿ, ಆದ್ರೆ ನಿಮ್ಮ ಗುರು ಬಂದು ನೇರವಾಗಿ ಪ್ರಭುಪಾದರೇನೆ. ಆ ರೀತಿ ಇಲ್ಲಿ ಬೇರೆಯೊಬ್ರು ಋತ್ವಿಕಿಸಮ್ ನ ಯಾರು ಫಾಲೋ ಮಾಡಲ್ಲ, ಅವರು ಒಪ್ಪೋದಿಲ್ಲ. ಯಾಕೆ ಅಂತಂದ್ರೆ ದೀಕ್ಷಾ ಗುರು ಅಂತಂದ್ರೆ ಅವರು ನಮ್ಗೆ ಮಾರ್ಗದರ್ಶನ ಮಾಡ್ಬೇಕು. ನಾವು ಅವರ ಶಿಷ್ಯ ಯಾರಿದ್ದಾರೆ, ಅವರ ಒಂದು ಪ್ರಗತಿ ಯಾವ ರೀತಿ ನಡೀತಾ ಇದೆ ಅನ್ನೋದು ಅವರು ನೋಡ್ಬೇಕು. ಮತ್ತೆ ಅವ್ರಿಗೆ ಸರಿ ತಪ್ಪು ಅವರು ತಿದ್ದಬೇಕು, ಮತ್ತೆ ಅವರ ಒಂದು ಜವಾಬ್ದಾರಿ ಅವ್ರು ತಗೋಬೇಕು. ಯಾವಾಗ ಅದನ್ನ ಪ್ರಭುಪಾದ್ರ ಮೇಲೆ ಬಿಟ್ಬಿಡ್ತಾರೆ, ಅವಾಗ ಏನಾಗುತ್ತೆ, ಪ್ರಭುಪಾದ್ರ ಬಂದು ಅದನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಈಗ ಅವರು ಬರೀ ದೀಕ್ಷೆ ಕೊಟ್ಟುಬಿಟ್ಟು ನೀವು ಪ್ರಭುಪಾದ್ರ ಶಿಷ್ಯರು ಅಂತ ಹೇಳಿ ಬಿಟ್ಬಿಡ್ತಾರೆ, ಆಗ ಅವ್ರಲ್ಲಿ ಪ್ರಭುಪಾದ್ರು ವೈಯಕ್ತಿಕವಾಗಿ ಯಾವುದೇ ಒಂದು ಜವಾಬ್ದಾರಿಗಳನ್ನ ತಗೊಳಕ್ಕಾಗಲ್ಲ. ಅದನ್ನೇ ಋತ್ವಿಕಿಸಮ್ ಅಂತ ಕರೀತಾರೆ. ಆದ್ರೆ ಬೇರೆ ಏನ್ ಮಾಡ್ತಾರೆ, ಪ್ರಭುಪಾದ್ರು ಇದ್ದಾಗ ಅವ್ರ ಕೈಲಿ ಆಗದೆ ಇದ್ದಾಗ ಈ ಋತ್ವಿಕಿಸಮ್ ನ ಹೇಳಿದ್ರು. ಅವ್ರು ಹೋದ್ಮೇಲೆ ಈಗ ದೀಕ್ಷೆ ಗುರುಗಳನ್ನ ಅವರು ನೇಮಕಾತಿ ಮಾಡಿ ಹೋಗಿದ್ದಾರೆ. ನಾನಾದ್ಮೇಲೆ ಯಾರೆಲ್ಲ ನನಗೆ ನಂತರ ಬರುವಂತ ಗುರುಗಳು ಯಾರಿದ್ದಾರೆ ಅಂತ ಅವ್ರು ಹೇಳಿ ಹೋಗಿದ್ದಾರೆ, ಅವರೆಲ್ಲರೂ ಕೂಡ ನೇರವಾಗಿ ದೀಕ್ಷಾ ಗುರುಗಳಾಗ್ತಾರೆ. ಮತ್ತೆ ಅವರೆಲ್ಲರೂ ಕೂಡ ಬೇರೆಯವರಿಗೆ ದೀಕ್ಷೆ ಕೊಡ್ತಾರೆ, ಮತ್ತೆ ಅವರ ಶಿಷ್ಯಂದಿರ ಜವಾಬ್ದಾರಿನ ಅವರು ತಗೋತಾರೆ. ಅರ್ಥ ಆಯ್ತಾ ಪ್ರಭುಜಿ? ಋತ್ವಿಕಿಸಮ್ ಅಲ್ಲಿ ಅವರು ದೀಕ್ಷೆ ಕೊಟ್ಬಿಡ್ತಾರೆ, ಅವರ ಜವಾಬ್ದಾರಿನ ಪ್ರಭುಪಾದ್ರಿಗೆ ಬಿಟ್ಬಿಡ್ತಾರೆ. ಅಂದ್ರೆ ನೀವು ಪ್ರಭುಪಾದ್ರ ನೇರ ಶಿಷ್ಯರು ಅಂತ ಹೇಳಿ ಬಿಟ್ಬಿಡ್ತಾರೆ. ಆದ್ರೆ ಇಲ್ಲಿ ಋತ್ವಿಕಿಸಮ್ ಇಲ್ಲ ಅಂತಂದ್ರೆ
ಅವರ ಶಿಷ್ಯಂದಿರು ಗುರುಗಳಾಗ್ತಾರೆ, ಮತ್ತೆ ಅವರು ಬೇರೆಯವ್ರಿಗೆ ದೀಕ್ಷೆ ಕೊಡ್ತಾರೆ. ಆದ್ರೆ ಅವರ ಜವಾಬ್ದಾರಿಗಳನ್ನ ಯಾರು ದೀಕ್ಷೆ ಕೊಟ್ಟರು ಅವರು ಅದನ್ನ ತಗೋತಾರೆ. ಹರೇ ತಿಳಿತಾ ಕೃಷ್ಣ ಪ್ರಭುಜಿ? ಮಾತಾಜಿ, ಧನ್ಯವಾದಗಳು. ಹಾ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಈಗ ನಾವು ಈಗ ಪ್ರಭುಪಾದರು ನಮಗ್ ದೀಕ್ಷೆ ಅಂದ್ರೆ ನಮಗ್ ಪ್ರಭುಪಾದ ಗುರುಗಳು ಅನ್ಬೇಕಾ ಅಥವಾ ಋತ್ವಿಕ್ ಗುರುಗಳು ಅನ್ಬೇಕಾ? ನಾವೀಗ ಅದನ್ನೇ ಅವ್ರಲ್ಲಿ ಹೇಳ್ತಾರೆ ಪ್ರಭುಜಿ, ಮುಂದೆ ಹೇಳಿದ್ರಲ್ವಾ, ಅವರೆಲ್ಲ ನನ್ನ ಮರಿ ಶಿಷ್ಯರು ಅಂತ. ಮರಿ ಶಿಷ್ಯರು ಅಂತಂದ್ರೆ ನನ್ನ ಮೊಮ್ಮಕ್ಕಳು ತರ ಅಂತ. ನನ್ನ ಶಿಷ್ಯಂದಿರು ನನ್ನ ಮಕ್ಕಳಾದ್ರೆ ಅವನ ಶಿಷ್ಯಂದಿರು ನನ್ನ ಮೊಮ್ಮಕ್ಕಳು ಅಂತ ಹೇಳ್ತಾರೆ. ಋತ್ವಿಕಿಸಮ್ ಅಲ್ಲಿ ಹಾಗೆ ಹೇಳೋದಿಲ್ಲ. ಋತ್ವಿಕಿಸಮ್ ಅಲ್ಲಿ ಏನಂತ ಹೇಳ್ತಾರೆ, ಅವರು ಶಿಷ್ಯಂದಿರು ಯಾರಿಗೆ ದೀಕ್ಷೆ ಕೊಟ್ರು ಅವರು ಕೂಡ ನಿಮ್ಮ ಮಕ್ಕಳೇ ಅಂತಾರೆ. ಅಂದ್ರೆ ಅವರು ಕೂಡ ನಿಮ್ಮ ಶಿಷ್ಯಂದಿರೇ ಅಂತಾರೆ. ಅವ್ರು ಹೇಳ್ತಾರೆ ಸುಮ್ನೆ ನಾವು ದೀಕ್ಷಾ ಕೊಟ್ಟಿವಿ, ನೀವು ಪ್ರಭುಪಾದರ್ನ ನಿಮ್ ದೀಕ್ಷಾ ಗುರು ಅಂತ ಕೇಳಿರಿ ಅಂತ ಹೇಳಿ ಅವ್ರು ಸರ್ಕೊಂಡ್ಬಿಡ್ತಾರ ಅಂತ ಹಿಂಗ್ ಮಾಡ್ತಾರೆ. ಜವಾಬ್ದಾರಿ ತಗೊಳ್ಳೋದಿಲ್ಲ ಅವರು. ಸರಿ ಸರಿ ಮಾತಾಜಿ. ಯಾಕಂದ್ರೆ ನಾನು ಸ್ಟೇಟಸ್ ಇಟ್ಟಿದ್ದೆ ಒಮ್ಮೆ. ಸೊ ಪುಣಾದವ್ರು ನನಗೆ ಫೋನ್ ಮಾಡಿದ್ರು, ನೀವು ಇದು ಇಟ್ಟಿದ್ರಲ್ಲ ಸ್ಟೇಟಸ್, ಅವರು ಮಧುಮಯಿ ಪ್ರಭುಜಿ ದಾಸರ್ದಾರಲ್ಲ ಬೆಂಗಳೂರು ಇಸ್ಕೊಂಡವ್ರು, ಅವ್ರದ್ದು ಇಟ್ಟಿದ್ದೆ. ಇಲ್ಲ ಅವ್ರು ಋತ್ವಿಕೊಳಗೆ ಬರ್ತಾರೆ ಹಂಗಿಗಂದ್ರು ಅಂತ ನನಗೆ ಗೊತ್ತಿಲ್ಲ ಪ್ರಭುಜಿ ಅಂತೇಳಿ ನಾನು ಅವ್ರಿಗೆ ಅಂದೆ. ಅದಕ್ಕೆ ನಾನು ನಿಮಗೆ ಕೇಳಿದೆ. ಅದು ಆತರ ಒಂದು 2 ಭಾಗ ಆಗೋಗಿದೆ ಪ್ರಭುಜಿ. ಇಸ್ಕಾನ್ ನಲ್ಲಿ ಅದು 2 ವಿಷಯ ಬರುತ್ತೆ. ಹೌದೌದು. ಅವರು ಅಂದ್ರೆ ನನಗೆ ಅವರು ಅಂದ್ರೆ ಇಲ್ಲ 2 ಇದ್ದೆ ಅಂದ್ರು, ಆಯ್ತು ಬಿಡಿ ಅಂತ ಅಂದೆ. ನಾನು ಅಷ್ಟಿಗೆ ಅಲ್ಲೇ ಇದು ಮಾಡಿಬಿಟ್ಟೆ. ಮತ್ತೆ ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ಹಾ ಮಾತಾಜಿ. ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯಃ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಪ್ರವೀಣ ಮಾತಾಜಿ. ತುಂಬಾ ತುಂಬಾ ಥ್ಯಾಂಕ್ಸ್ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಗೀತಾ ಮಾತಾಜಿ. ಹಾ ಮಾತಾಜಿ.